ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ. ಆತ್ಮೀಯ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಾವು ನಮ್ಮೂರಿನ ಜಾಣೆಯರನ್ನು ಪರಿಚಯಿಸಿದ್ದೇವೆ. ಈ ಬಾರಿ ಒಂಥರ ವಿಶೇಷ ಅಂತ ಹೇಳ್ಬೋದು. ನಮ್ಮೂರಿನ ಜಾಣೆ ಇವರು, ಆದರೆ ನಮ್ಮೂರಿನಿಂದ ಅವರು ಹೊರ ಊರಿಗೆ ಹೋಗಿ ಸಾಧನೆ ಮಾಡಿದ್ದಾರೆ, ನಮ್ಮೂರಿಗೆ ಹೆಮ್ಮೆ ತಂದಿದ್ದಾರೆ. ಇವರು ವಿಶೇಷವಾದ ನಮ್ಮೂರಿನ ಜಾಣೆ ಅಂತ ಹೇಳ್ಬೋದು. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ. ಥ್ಯಾಂಕ್ ಯು. ಈ ದಿನ ನಮ್ಮ ಜೊತೆಗೆ ಇರುವವರು ಸೌಮ್ಯ R.Mendon ಇವರು ಮೂಲತಃ ಉಡುಪಿಯವರು. ಈಗ ಬೆಂಗಳೂರಿಗೆ ಹೋಗಿ ಕಿರುತೆರೆಯಲ್ಲಿ ನಟನೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅವರು ವೃತ್ತಿಯೇ ಬೇರೆ, ಪ್ರವೃತ್ತಿಯೇ ಬೇರೆ. ಏನಿದರ ಒಂದು ವ್ಯತ್ಯಾಸ ಹೇಗೆ ಬಂತು, ಯಾವ ರೀತಿ ಅವರಿಗೆ ಅದರ ಮೇಲೆ ಆಸಕ್ತಿ ಬಂತು, ಅದರ ಬಗ್ಗೆ ಅವರಿಂದಲೇ ಕೇಳೋಣ. ಮತ್ತೊಮ್ಮೆ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ. ಮೊದಲನೇದಾಗಿ ಹೇಳಿದೆ, ವೃತ್ತಿಯೇ ಬೇರೆ ನಿಮ್ಮದು. ವೃತ್ತಿಯಲ್ಲಿ ನೀವು OT ಟೆಕ್ನಿಷಿಯನ್ ಆಗಿ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಇದ್ರಿ. ಒಂದು ಬಾರಿ ಆಸ್ಪತ್ರೆಯಲ್ಲಿದ್ದವರು ಒಮ್ಮೆಲೆ ಟಿವಿಯಲ್ಲಿ ಬಂದಾಗ ನಮಗೆ ಶಾಕ್, ಹೇಗೆ ಇವರಿಗೆ ಒಂದು ಆಸಕ್ತಿ ನಟನೆ ಮೇಲೆ ಅಂತ. ಯಾವ ರೀತಿ ಆಸಕ್ತಿ ಬಂತು? ಆ್ಯಕ್ಚುಲಿ ನನಗೆ ಚಿಕ್ಕಲಿಂದಲೇ ನಂಗೆ ತುಂಬ ಆಸೆ. ಅಂದರೆ ಯಾರಾದರೂ ಟಿ ವಿಲಿ ಬರ್ತಾ ಇದ್ದಾನೆ, ನಾನು ಬರಬಾರ್ದಾ, ನಾನು ಇರಬಾರ್ದಾ ಅಂತ. ನನ್ನ ಆಸೆಗಿಂತನೂ ಜಾಸ್ತಿ ನಮ್ಮ ಅಮ್ಮಂಗೆ ಆ್ಯಕ್ಚುಲಿ ಅವರಿಗೆ ನನ್ನನ್ನು ಟಿ ವಿಯಲ್ಲಿ ನೋಡಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಹೀಗೆ ನನ್ನ ಜರ್ನಿ ನಡೀತಾ ಇರ್ಬೇಕಾದ್ರೆ ಓದಬೇಕಾದ್ರೆ ನನಗೊಂದು ಚಾನ್ಸ್ ಸಿಕ್ತು ನೃತ್ಯ ರೂಪಕ ಅಂತ. ನಾನೊಂದು ನೃತ್ಯ ರೂಪಕನ ಮಾಡಿದೆ. ಸೊ ಅದು ನನಗೆ ಹೊನ್ನಾವರದಲ್ಲಿತ್ತು. ಸೊ ಅಲ್ಲಿ ಮಾಡುವಾಗ ನನಗೆ ಇಲ್ಲ ಬೇರೆ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ, ಬಟ್ ಅದು ಒಂಥರ ನನಗೆ ಸ್ಪೆಷಲಾಗಿ ಇನ್ಸ್ಪಿರೇಷನ್ ಆಯಿತು. ಸೊ ಅದು ನನಗೆ ಕೃಷ್ಣಲೀಲಾ ಆಗಿರ್ಬೋದು, ಇದು ಹೈಸ್ಕೂಲಲ್ಲಿ ನಡೆದಿರೋದು. ಕೃಷ್ಣಲೀಲಾ ಆಗಿರ್ಬೋದು, ಮೋಹಿನಿ ಭಸ್ಮಾಸುರ ಅಂತ ಎರಡೊಂದು ನೃತ್ಯ ರೂಪಕ ಮಾಡಿದೆ. ಸೊ ಅದು ನನಗೆ ಏನೋ ಒಂಥರ ಆ್ಯಕ್ಟಿಂಗ್ ಬಗ್ಗೆ ತುಂಬ ಒಲವನ್ನು ತಂತು. ಅದಾದ ನಂತರ ಅದನ್ನು ಮುಗಿಸ್ಕೊಂಡು ಬಂದಮೇಲೆ ನಾನು ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡಿದೆ. ಆ್ಯಂಡ್ ಆಫ್ಟರ್ ನಮ್ಮಮ್ಮನೂ ಹೋಗು ಮಾಡು ಅಂತ ತುಂಬಾ ಹೇಳ್ತಾಯಿದ್ರು. ಚಂದನದಲ್ಲಿ ಒಂದು ಸ್ಮಾಲಾಗಿ ಕಾಣಿಸ್ಕೊಂಡೆ. ಮಲೆನಾಡ ಮಕ್ಕಳು ಅಂತ ಮತ್ತು ಪರಿಭ್ರಮಣೆ ಅಂತ ಅದರಲ್ಲೆಲ್ಲ ಸಣ್ಣ ಸಣ್ಣ ಕಾಣಿಸ್ಕೊಂಡೆ. ಅವಾಗಲೇ ನನಗೆ ಆಗ ಬ್ಲ್ಯಾಕ್ ಆ್ಯಂಡ್ ವೈಟ್ TV ಗೊತ್ತಲ್ವ, ನಾವೆಲ್ಲ ಚಿಕ್ಕಲ್ಲಿರಬೇಕಾದ್ರೆ ನನಗೆ ನಿಜ ಆವಾಗ ಇನ್ನೂ ಒಂಥರ ಕ್ಯೂರಿಯಾಸಿಟಿ ಬರೋಕ್ಕೆ ಶುರು ಆಯಿತು. ಸೊ ಅದಾದಮೇಲೆ ಎಜುಕೇಷನ್ ಅದು ಇದು ಜಾಬ್. ಬಟ್ ನಾನು ಜಾಬಲ್ಲಿ ಇರಬೇಕಾದ್ರೂ ತುಂಬ ಟ್ರೈ ಮಾಡ್ತಾನೆ ಇದ್ದೆ. ನನಗೆ ಕರೆಕ್ಟಾಗಿ ಒಂದು ಎಲ್ಲೂ ಸ್ಟೇಜ್ ಸಿಕ್ಕಿರಲಿಲ್ಲ. ಅದಾದ ನಂತರ ನನಗೆ ನಮ್ಮದೇ ಒಂದು ಟೀಮ್ ಅಂತ ಆಯಿತು. ಆ್ಯಕ್ಚುಲಿ ನಾವೊಂದು ಆಲ್ಬಮ್ ಸಾಂಗ್, ನನಗೆ ಒಬ್ಬರು ಪರಿಚಯ ಆದರು, ರಾಮಣ್ಣ ಅಂತ. ಸೊ ಅವರು ನನಗೆ ಒಂದು ಟೀಮನ್ನು ಪರಿಚಯ ಮಾಡಿಕೊಟ್ರು. ಆ ಟೀಮಲ್ಲಿ ಹೋದ ನಂತರ ನಾನು ಒಂದು ಆಲ್ಬಮ್ ಸಾಂಗ್ ಅಂತ ಮಾಡಿದೆ. ಸೊ ಶ್ರೀಶಾ ಅವ್ರದ್ದು ಡೈರೆಕ್ಷನಲ್ಲಿ. ಯಾವ ಆಲ್ಬಮ್ ಸಾಂಗ್, ಅದರ ಹೆಸರು ಹೇಳ್ಬೋದಾ? ಖಂಡಿತ. ಆ್ಯಕ್ಚುಲಿ ಓಕೆ, ಎಂಕುಲೊಂಜಿ ಟೀಮ್ ಉಡ್ದು ಮನ್ಪರೇಶ್ವರಂ ಅಂತ ಪರಿಚಯನ ಟೀಮ್ ಉಡ್ದು ಮೀನ್ಸ್ ಶ್ರೀಶಾ ಎಲ್ಲಾರು ಯಾರು ಡೈರೆಕ್ಷನ್ ಮಂತಿನಂಚಿನ ಆಸರೆ ಪನ್ಪಿನ ಒಂಜಿ ಆಲ್ಬಮ್ ಸಾಂಗ್ ಉಡ್ದು ಸ್ಟಾರ್ಟ್ ಮಂತ. ಐಟ್ ಬೊಕ್ಕ ಇಂಚೆನೆ ಪ್ರೀತಿಯ ಪಯಣ ಬೊಕ್ಕ ಪ್ರಾರಬ್ಧ ಶಾರ್ಟ್ ಮೂವಿ ಬೊಕ್ಕ ಎನ್ನ ಮೆಗ್ದಿ ಪನ್ಪಿನ ಒಂಜಿ ಬೊಕ್ಕ ಇಂಚನೆ ಕಿಂಜ ಕಿಂಜ ಆಡ್ದು ಬರೋನ್ ಪೋಯ. ಸೊ ಉಂದೆಗ್ ಪೂರ ಐ ಮೀನ್ ಸಪೋರ್ಟಿವ್ ಆದ ಎಂಕು ಸುನೀಲ್ ಪಂದ ಆಗಲ್ ಕಟ್ತಲದಾರ್. ಸೊ ಆರೆಂಕೊಂಜಿ ಟೀಮ್ ಕೂಡ ಹೊಸ ಪರಿಚಯ ಆಂಡ್ ಆಗ ಅರೆದು ಅವೇ ಹೊಸ ಐ ಮೀನ್ ಇಂಚನೆ ಆಲ್ಬಮ್ ಸಾಂಗ್ ಸ್ವಲ್ಪ ಮನ್ಪರೇಶ್ವರಂ ಅಂತ ಎಂಕಲ್ನ ಒಂಜಿ ಟೀಮ್ ಉಂದಾಂಡ್ ಮಲ್ಲ ಒಂಜಿ ಟೀಮೇ ಮಂತೋಣ. ಆ್ಯಂಡ್ ಆಫ್ಟರ್ ಎಂಕಲು ಶಕಲಕ ಬೂಮ್ ಪಂದೊಂಜಿ ಮೂವಿ ಮನ್ಪರೇಶ್ವರಂ ಅಂತ. ಸೊ ಪ್ರೊಡ್ಯೂಸರ್ ನಾಡ್ದು ಅವು ಎಂಕಲ್ ಟೀಮ್ ಉಡ್ದು ಎಂಕುಲೆ ಟೆಕ್ನಿಷಿಯಲ್ ವರ್ಕ್ ಎಂಕಲ್ನ ಟೀಮ್ ಉಡ್ದೆ ಟೆಕ್ನಿಕಲ್ ವರ್ಕ್ ಮಂತ್ ಒಂದು ಮನ್ಪರೇಶ್ವರಂ ಅಂತ. ಸೊ ಐಟು ಎಂಕಲ್ನ ಶ್ರೀಶಾ ದಿಪ್ಪಡು, ವಿಘ್ನೇಶ್ ರಾದಿಪ್ಪಡು, ಸುನೀಲ್ ರಾದಿಪ್ಪಡು ಪೂರಗಲ್ಲ ಒಂಜಿ ಸೇರ್ದು ಒಂಜಿ ದರ್ಶಿತ್ ಶ್ರುತಿನ ಪೂರಗಲ್ಲ ಅಪ್ಪನಾಗ ಮಾತೆಲ್ಲ ಒಂಜಿ ಸೇರ್ದು ಒಂಜಿ ಮೂವಿ ಮನ್ಪರೇಪಿದಾಡಿ. ಐಟಿ ಯಾನ್ಲ ಬೊಕ ದೀಕ್ಷಾ 2 ಜನ ಪೊಂಜೋಕುಲು ಯಾನು ಕಾಸ್ಟ್ಯೂಮರ್ ಆದಿತ್ತೆ, ಅಲ್ಲಿ ಹೇರ್ ಸ್ಟೈಲ್ ಆದಿತ್ತೆ ಬೊಕ ಪೂರ ಮಾತೆಲ್ಲ ಮುಗುಲಿತೆರು ಪನ್ನಗ ಅವು ಎಂಚ ಶುರು ಅಂದೆ ಎಂಕಲೆಗೆ ಗೊತ್ತುಜಿ. ಎಂಕುಲು ಒಂಜಿ ಮೂವಿ ಮನ್ಪೊಡು ಅಂದ್ರೆ ಜಸ್ಟ್ ಒಂಜಿ ಡಿಸ್ಕಷನ್ ಮಂತೀನಿ. ಎಂಕುಲು ಒಂಜಿ ಶಾರ್ಟ್ ಮೂವಿ ಮಂತೊಂದು ಇಪ್ಪನಗ. ಸೊ ಪ್ರೊಡ್ಯೂಸರ್ ತಿಕ್ಕುಜೇರು ಅಂಚ ಇಂಚ ಯೋಚನೆ ಮಂತದ್ದು ಎಂಚ ಒಂಜಿ ಮೂವಿ ಪ್ರೊಡ್ಯೂಸರ್ ತಿಕ್ಕೇರು ಶ್ರೀಶರ್ನ ಸೈಡ್ ಹಿಡ್ದು ಬಕ ಒಂಜಿ ಮೂವಿ ಮಂತ. ಓಕೆ, ಆ್ಯಂಡ್ ಆಫ್ಟರ್ ಅವನ್ ಮಂತೊಂದು ಇಪ್ಪು ಲಕ್ಕನೆ ಇಂಕ ಒಂಜಿ ಮೂವಿಗೆ ಆಫರ್ ಬತ್ತಂಡು
ಪಿಂಗಾರ ಪಂದ್ ಅವೊಂಜಿ ನ್ಯಾಷನಲ್ ಅವಾರ್ಡ್ ಆಯ್ನ ಮೂವಿ. ಸೊ ಎಂಕ್ ಪ್ರೀತಮ್ ಶೆಟ್ಟಿ ಸರ್ನ ಡೈರೆಕ್ಷನ್ ಅಡ್ ಮಂತಿನ ಅಂಚನೆ ಒಂಜಿ ಪಿಂಗಾರ ಒಂಜಿ ಸಿನಿಮಾಡಿ ಇರಿಗೆ ಎಂಚಿನ ಪಾತ್ರ ಸಿಕ್ಕಂಡು ಐ ಥಿಂಕ್ ಹೀರೋಯಿನ್ನ ಮೆಗ್ದಿನ ಕ್ಯಾರೆಕ್ಟರ್ ಸಿಕ್ಕಂಡು. ಸೊ ಅವೆಂಚ ಪಂಡ ಎಂಕ್ ಸತ್ಯವಾದ್ಲ ಎಂಕ್ ಆತೊಂಜಿ ಎಕ್ಸ್ಪೀರಿಯನ್ಸ್ ಮೂವಿಡ್ ಪೂರ ಇತ್ತಿಜಿ ಯಾನ್ ಮೂಲು ಟೆಕ್ನಿಷಿಯನ್ ಟೀಮುಡ್ ವರ್ಕ್ ಮಂತೊಂದಿತ್ತೆ ಆತೆ ಬುಂಡ ಸ್ಕ್ರೀನ್ದ ದುಂಬರ್ರೆಗೆ ಎಂಕಲ್ ಕ್ಯಾಮ್ರಾ ಎಲ್ಲೆಲ್ಲಿಯ ಪತ್ತೊಂದು ಶೂಟ್ ಮಂತೊಂದಿತ್ತೇನೆ. ಸಡನ್ ಮಲ್ಲ ಕ್ಯಾಮ್ರಾ ಅವು ಪೂರ ಪನ್ನ ಟೆನ್ಷನ್ ಎಂಚ ಮನ್ಪೊನೊಂದು ಐ ಮೀನ್ ಪೊಸತ್ ಗೊತ್ತುಂಡತ್ತೆ ಎರೆಗಂಡಲ ಅಂತೆ ಪೋಡಿಗೆ ಎಪ್ಕೊಂಡು. ಸೊ ಯಾನ್ ಸ್ಕ್ರೀನ್ದ ಎದುರು ಪೋಡಾಯ್ನ ಸಿಚುವೇಶನ್ ಆನಿ ಬತ್ತಂಡೆ. ಸೊ ಆ ಮೂವಿ ಎಂಕ್ ಅವಕಾಶ ಮಂತ್ ಕೊರ್ನಿ ಪಿಂಗಾರ. ಸೊ ಆ ಪಿಂಗಾರ ಮೂವಿಡು ಹೀರೋಯಿನ್ನ ಮೆಗ್ದಿನ ಕ್ಯಾರೆಕ್ಟರ್ ಬತ್ತಂಡೆ ಲೀಡ್ ಇತ್ತಂಡು ಶೋಕ್ ಇತ್ತಂಡು. ಆ್ಯಕ್ಚುಲಿ ಅವೊಂಜಿ ಅವಾರ್ಡ್ಗಳ ಪೋಂಡು ಎನ್ಕ್ ಮಸ್ತ್ ಖುಷಿ ಆಯ್ನ ವಿಷಯ. ಐಟ್ ಪ್ರೀತಮ್ ಶೆಟ್ಟಿ ಸರ್ ಡೈರೆಕ್ಷನ್ ಬೊಕ ಪವನ್ ಅಣ್ಣ ಕ್ಯಾಮ್ರಾಮನ್ ಅದು ವರ್ಕ್ ಮಂದಿತ್ತೇರೆ. ಆ್ಯಂಡ್ ಆಫ್ಟರ್ ಎಂಕ್ ಒಂದು ಮುಗಿಪಾಯ್ಲಕ್ಕನೆ ಎಂಕ್ ಒಂಜಿ ಪಾರು ಸೀರಿಯಲ್ ಚಾನ್ಸ್ ಸಿಕ್ಕಂಡು. ಹೌದೇ ತುಳುನಾಡಿನಿಂದ ಕರುನಾಡಿಗೆ ಪಯಣ ಅಂದ್ಪನೊಲಿ ಅಂದರೆ ತುಳುನಾಡಿನವರು ಅಂದಾಕ್ಷಣ ನಮ್ಮದು ಭಾಷೆಯ ಮೇಲೆ ವ್ಯತ್ಯಾಸ ಖಂಡಿತ ಇರ್ತದೆ. ನೀವೆಂತ ಮಂಗಳೂರಿನವರು ಅಂತ ನಮ್ಮ ಭಾಷೆಯನ್ನು ನೋಡಿ ಗುರ್ತ ಹಿಡಿತಾರೆ. ಹೇಗೆ ಒಂದು ಪಾರುಗೆ ಆಫರ್ ಸಿಕ್ತು, ಎಷ್ಟು ಕಷ್ಟ ಆಯಿತು, ಅವರು ಯಾವ ರೀತಿ ಇತ್ತು ಸರೌಂಡಿಂಗ್ಸ್ ಆಗಿರ್ಬೋದು ಸೆಟ್ಟಲ್ಲೆಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀನಿ? ಓಕೆ, ಆ್ಯಕ್ಚುಲಿ ನಾನು ಮಧ್ಯದಲ್ಲಿ ತುಳು ಯಾಕೆ ಮಾತಾಡಿದೆ ಅಂದರೆ ನಾನು ಊರಿನವಳಾಗಿ ಕನ್ನಡದಲ್ಲೇ ಪೂರ್ವ ಮಾತಾಡಿ ಸರಿಯಾಗೋದಿಲ್ಲ. ಸೊ ಅದಕ್ಕೋಸ್ಕರ ಮಧ್ಯದಲ್ಲಿ ತುಳು ತಗೊಂಡು, ಯಾಕಂದರೆ ನಂದು ಬ್ಯಾಕ್ ಜರ್ನಿ ಇದ್ದಿದ್ದು ತುಳು ಇಲ್ಲೇ. ಸೊ ಹಾಗಾಗಿ ನಂದು ಸೀರಿಯಲ್ ಪಯಣ ಹೇಗೆ ನಡೀತು ಅಂದರೆ ಆ್ಯಕ್ಚುಲಿ ನನಗೆ ಅದೇ ಈ ಮೂವಿಯಿಂದ ಒಬ್ಬರು ಪರಿಚಯ ಆಗಿ ಸೊ ಅವ್ರು ನನಗೆ ರೆಫರ್ ಮಾಡಿದರು ಸೊ ಸೀರಿಯಲ್ಗೆ. ನನಗೆ ನಿಜ ಆಡಿಷನಿಗೆ ಹೋಗಬೇಕು, ನನಗೆ ತುಂಬ ಭಯ ಆಗ್ತಿದೆ. ಬ್ಯಾಂಗ್ಳೂರಿಗೆ ನಾನು ಹೋಗಿಲ್ಲ, ಜಾಸ್ತಿ ಹೋಗೇ ಇಲ್ಲ, ಎಲ್ಲೋ 1-2 ಟೈಮ್ಸ್ ಹೋಗಿದ್ದೆ ಬಿಫೋರು. ನಾನು ಹೋಗೇ ಇರಲಿಲ್ಲ. ನಾನು ಹೇಗೆ ಅಲ್ಲಿ ಹೇಗಿರೋದು ನನಗೆ ತುಂಬಾ ಟೆನ್ಷನ್ ಆಗ್ತಾಯಿತ್ತು. ಅಲ್ಲಿ ಹೋದ ತಕ್ಷಣ ಆಡಿಷನ್ ಮಾಡ್ತಾರೆ. ಅದು ಎಲ್ಲ ಸೀರಿಯಲಲ್ಲೂ ಕಂಪಲ್ಸರಿ ಒಂದು ಆಡಿಷನ್ ಅಂತ ನಡೆಯುತ್ತೆ. ಸೊ ಆಡಿಷನ್ ಮಾಡಬೇಕಾದ್ರೆ ನಿಜ ನನಗೆ ತುಂಬ ಭಯ ಆಗ್ತಿತ್ತು. ಹೇಗೋ ಏನೋ ಇಷ್ಟಿಷ್ಟು ದೊಡ್ಡ ಕ್ಯಾಮ್ರಾ, ಇಷ್ಟೊಂದು ಜನ ಇರ್ತಾರೆ, ಟೆಕ್ನಿಷಿಯನ್ ಅಂತೂ ಎಲ್ಲರೂ ತುಂಬ ಜನ ಇರ್ತಾರೆ, ಏನು ಮಾಡೋದು ಅಂದರೆ ಆ ಥರ ಭಯದಲ್ಲೇ ಹೋದೆ. ಹೋದಾದ ನಂತರ ನನಗೆ ಫಸ್ಟಿಗೆ ಹೋಗಿ ಕಾಸ್ಟ್ಯೂಮ್ ಹಾಕ್ಕೊಂಡು ಬನ್ನಿ ಅಂತ ಹೇಳಿದ್ರು. ಹೀಗೆ ಎಂಟ್ರಿ ಆಗ್ತಾ ಇದ್ದೀನಿ, ನಮ್ಮೂರಿನ ಹೆಮ್ಮೆ ಅಂತಲೇ ಹೇಳ್ಬೋದು. ವಿನಯಮ್ಮ ಕೂತ್ಕೊಂಡಿದ್ರು, ವಿನಯ ಪ್ರಸಾದ್ ಅಮ್ಮ, ನಾಗೇಶ್ ಸರು, ಸೀತಾರಾಮ್ ಮ್ಯಾಮು ಆ್ಯಂಡ್ ಪಾರು ಮೋಕ್ಷಿತಕ್ಕ ಆ್ಯಂಡ್ ಇವರು ಜನನಿ ಅವರು, ಸಿದ್ದು, ಎಲ್ಲರೂ ಪಾರು ಟೀಮೇ ಇದ್ದರು. ಎಲ್ಲ ಎಂಟ್ರಿ ಆಗ್ತಿದ್ದಂಗೆ ನನಗೆ ಏನೋ ಒಂಥರ ಭಯ ಸ್ಟಾರ್ಟ್ ಆಯಿತು. ಅಯ್ಯೋ ಇವರು ಎಲ್ಲ ಇಂಥವ್ರು ಅಂದರೆ ತುಂಬ ಸೆಲೆಬ್ರಿಟಿ ಅವ್ರ ಮುಂದೆ ನಾನು ಹೇಗಪ್ಪ ನಾನು ಆ್ಯಕ್ಟ್ ಮಾಡೋದು ಅಂತ ಭಯ ಆಯಿತು. ಸೀದಾ ಹೋದ ತಕ್ಷಣ ಕಾಸ್ಟ್ಯೂಮ್ ಎಲ್ಲ ಹಾಕ್ಕೊಂಡು ಬಂದೆ, ಮೇಕಪ್ ಎಲ್ಲ ಆಯಿತು, ಕಾಸ್ಟ್ಯೂಮ್ ಹಾಕ್ಕೊಂಡು ಬಂದೆ. ಸೊ ಅದಾದ ನಂತರ ನಾನು ಬಂದು ಇನ್ನೇನು ಕ್ಯಾಮ್ರಾ ಹತ್ರ ಬರಬೇಕು ಅನ್ಬೇಕಾದ್ರೆ ಸ್ವಲ್ಪ ಭಯ ಇತ್ತು ನನಗೆ. ಆ್ಯಂಡ್ ಆಫ್ಟರ್ ನಾನು ಬರ್ತಿದ್ದಂಗೆ ನನ್ನ ಮುಖದಲ್ಲಿರೋ ಭಯದ ಇದನ್ನು ನೋಡಿ ವಿನಯಮ್ಮ ಅಲ್ಲಿ ನನ್ನ ಎದುರುಗಡೆ ಬಂದವರೇ ಹೇಳಿದ್ರು, ದಾಲ ಪೋಡಿಡ್ಚಿ ಮಗ, ದಾಲ ಫುಜಿ. ಸೊ ಸೀರಿಯಸ್ಲಿ ನನಗೇನೋ ಒಂಥರ ಖುಷಿ. ನಾನು ತುಳು ಅಂತ ಅಮ್ಮಂಗೆ ಗೊತ್ತಾಗಿತ್ತು ನಾನು ಮುಂಚೆನೇ ಮಾತಾಡಿಸಿದವಾಗ. ಸೊ ಹಂಗೆ ಹೇಳಿದ್ರು, ಏನೋ ಒಂಥರ ಧೈರ್ಯ ಬಂದುಬಿಡ್ತು. ಆ್ಯಂಡ್ ಆಫ್ಟರ್ ಅಲ್ಲಿದ್ದವರೆಲ್ಲರೂ ನಂಗೆ ಸಪೋರ್ಟ್ ಮಾಡಿದರು. ಆಡಿಷನ್ ಮುಗಿಸ್ಕೊಂಡು ಬಂದೆ. ಏನು ಸೆಲೆಕ್ಟ್ ಆಗ್ತೀನೋ ಇಲ್ವೋ ಗೊತ್ತಿರಲಿಲ್ಲ. ಅಲ್ಲೆಲ್ಲರೂ ನನಗೆ ಬರಬೇಕಾದ್ರೆ ಹೇಳಿದರು, ನೀನು ಸೆಲೆಕ್ಟ್ ಆಗ್ತೀಯಾ, ಚೆನ್ನಾಗಿ ಮಾಡಿದ್ಯಾ ಅಂತ. ಆಮೇಲೆ ಅಲ್ಲಿ ಹೇಗಿತ್ತು ಅಂದರೆ ಆ ವಾತಾವರಣ, ಅಯ್ಯೋ ನಾನು ರಿಟರ್ನ್ ಬರಲೇಬೇಕು ಈ ಟೀಮ್ಗೆ, ಅಯ್ಯೋ ಇಷ್ಟೊಂದು ಚೆನ್ನಾಗಿದ್ದಾರಲ್ಲ, ನಾನು ಹೋಗಲೇಬೇಕು ಅನ್ನೋ ಫೀಲ್ ಆಗ್ತಾಯಿತ್ತು ನನಗೆ. ಸೊ ರಿಟರ್ನ್ ಬರ್ತೀನೋ ಇಲ್ವೋ ಗೊತ್ತಿಲ್ಲ, ಸೀದಾ ಬಂದೆ. ಆ್ಯಂಡ್ ಆಫ್ಟರ್ ನನಗೆ ಫೋನ್ ಬಂತು, ನೀವು ಆ ಕ್ಯಾರೆಕ್ಟ್ರಿಗೆ ಸೆಲೆಕ್ಟ್ ಆಗಿದ್ದೀರಾ. ಈ ಪಾತ್ರ ಅನ್ನೋದು ಯಾವ ರೀತಿ ಇರುತ್ತೆ ಅನ್ನೋದಕ್ಕಿಂತನೂ ನಮ್ಮ ಎಕ್ಸ್ಪೀರಿಯನ್ಸಿಗೆ ಎಂಥ ಪಾತ್ರ ಕೊಟ್ಟರು ನಾವು ಮಾಡ್ತೀವಲ್ವ, ಅದು ಆ್ಯಕ್ಚುಲಿ ಒಬ್ಬ ಕಲಾವಿದನಿಗೆ ಬೇಕಾಗಿರೋಂಥ ಶಕ್ತಿ. ಆ್ಯಕ್ಚುಲಿ ಅದಾದ ನಂತರ ನನಗೆ ಫೋನ್ ಬಂತು, ನಾನು ಇಲ್ಲಿಂದ ಹೊರಟು ಬ್ಯಾಂಗ್ಳೂರಿಗೆ ಹೋದೆ. ಆ ಟೈಮಲ್ಲಿ ನಾನು ಇಲ್ಲೂ ಜಾಬ್ ಮಾಡ್ತಾಯಿದ್ದೆ. ಸೊ ನನಗೆ ಎರಡೂ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಬಟ್ ಓಕೆ, ನನಗೆ ಸರ್ ಒಳ್ಳೆ ರೀತಿಲಿ ರಜೆ ಎಲ್ಲ ಕೊಡ್ತಾಯಿದ್ರು. ಸೊ ನಾನು ಹೋದೆ. ಅಲ್ಲಿ ಹೋಗಿ ಶೂಟಿಂಗ್ ಸ್ಟಾರ್ಟ್ ಆಯಿತು.
ನಿಜ ನನಗೆ ತುಂಬಾ ಭಯ ಆಗ್ತಾಯಿತ್ತು. ಬಟ್ ಹೇಗಾಯಿತು ಅಂದರೆ ಆ ಶೂಟಿಂಗ್ ಫಸ್ಟ್ ಡೇ ಸೆಕೆಂಡ್ ಡೇ ಹಾಗೆ ಹೋಗ್ತಾ 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 ಒಂದು ನನ್ನ ಮನೆ ಬಾಂಡಿಂಗ್ ಒಂಥರ ಫ್ಯಾಮಿಲಿ ಅನ್ನೋ ಥರ ಒಂದು ಬಾಂಡಿಂಗ್ ಬಂದುಬಿಡ್ತು. ಎಲ್ಲರೂ ಎಷ್ಟು ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡ್ತಾಯಿದ್ರು ನನಗೆ ಅಂದರೆ ಅಲ್ಲಿರೋ ಕಲಾವಿದರು ಅಂದರೆ ನಾನು ಹೇಳಿದ್ನಲ್ಲ ಮೊದಲೇ ಅವರೆಲ್ಲರೂ ಆಗಿರ್ಬೋದು. ಹಾಗೆಯೇ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಹಾಗೆಯೇ ಡೈರೆಕ್ಟರ್ ಸರ್ ತುಂಬಾ ಒಳ್ಳೆ ಇದ್ದಾರೆ ನಮಗೆ ಅಲ್ಲಿ. ಸೊ ಅವರು ಚೆನ್ನಾಗಿ ನಮ್ಗೆ ಸಪೋರ್ಟ್ ಮಾಡ್ತಾ ಬಂದರು. ಹಾಗೆಯೇ ಟೆಕ್ನಿಷಿಯನ್ ಟೀಮು ಎಲ್ಲರೂ ತುಂಬ ಸಪೋರ್ಟ್ ಅಂದರೆ ಹೊಸಬ್ಳು ಅನ್ನೋ ಥರ ಅವ್ರು ಇದು ಮಾಡಲಿಲ್ಲ, ಫೀಲ್ ಆಗದೆ ಇರೋ ಥರ ನನಗದು ಆ ವಾತಾವರಣ ಆ ಥರ ತಂದುಕೊಡ್ತು. ಅದಾದ ನಂತರ ನನಗೆ ಹೀಗೆ ಪಾರು ಸೀರಿಯಲ್ ನಡೀತಾ ಅಂದ್ರೆ ಬೇರೆ ವಾಹಿನಿಯಲ್ಲಿ ಕೂಡ ನಿಮ್ಗೆ ಅವಕಾಶ ಸಿಕ್ಕಿದೆ. ಯಾವ ಒಂದು ಸೀರಿಯಲ್ ಆಗಿರ್ಬೋದು? ಅದಾದ ನಂತರ ನಾನು ಅದರಲ್ಲಿ ಪಾರುವಲ್ಲಿ ಮಾಡ್ತಿದ್ದಂಗೆ ಉದಯ ಟಿವಿಲಿ ನನಗೆ ಕನ್ಯಾದಾನ ಅಂತ ಒಂದು ಸೀರಿಯಲ್ ಬರ್ತಾ ಇದೆ, ಅದು 6:30ಗೆ. ಸೊ ಅದರಲ್ಲಿ ನನಗೆ ಚಾನ್ಸ್ ಸಿಕ್ತು. ಅಲ್ಲಿ ಒಂದು ಇಂಥ ಕ್ಯಾರೆಕ್ಟರ್ ಇದೆ ಬಂದು ಮಾಡ್ಬೋದಾ ಅಂತ ಕೇಳಿದರು. ಸೊ ಓಕೆ, ಯಾಕಂದರೆ ಅವಕಾಶ ಸಿಕ್ಕಿದೆ ಯಾವತ್ತೂ ಇದು ಮಾಡ್ಕೋಬಾರ್ದು, ಸೊ ಅದಕ್ಕೆ ಬಿಟ್ಕೋಬಾರ್ದು ಅಂತ ಹೇಳಿ ಓಕೆ ಅಂತ ಹೇಳಿದೆ. ಅದು ಒಂದು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ, ಬರ್ತಾ ಇದೆ. ಇದೆರಡು ಸೀರಿಯಲ್ ಮಾಡ್ತಿರ್ಬೇಕಾದ್ರೆ ನಾನು ಬ್ಯಾಂಗ್ಳೂರಲ್ಲೇ ಇಲ್ಲಿಂದ ಬಿಟ್ಟು ಬ್ಯಾಂಗ್ಳೂರಿಗೆ ಹೋದೆ. ಅಲ್ಲೇ ಜಾಬ್ ಮಾಡ್ಕೊಂಡು ಸೀರಿಯಲ್ ಮಾಡ್ತಾಯಿದ್ದೆ. ಈ ಕನ್ಯಾದಾನ ಬರೋಕ್ಕಿಂತ ಮುಂಚೆ ಒಲವಿನ ನಿಲ್ದಾಣ ಅಂತ ಕಲರ್ಸಲ್ಲಿ ಮಾಡ್ತಾಯಿದ್ದೆ. ಸೊ ನನಗೆ ಅದು ಮತ್ತು ಪಾರು ನನಗೆ ಎರಡು ಮಾಡಬೇಕಾದ್ರೆ ಜಾಬ್ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು. ಜಾಬ್ ಸ್ಕಿಪ್ ಮಾಡಿದೆ. ಆ್ಯಂಡ್ ಆಫ್ಟರು ಸೀರಿಯಲಲ್ಲೇ ಅಂದರೆ ಕಂಟಿನ್ಯೂ ಮಾಡಿದೆ. ಅದೇ ಈಗ ನನ್ನ ವೃತ್ತಿ ಜೀವನ ಆಗಿಬಿಟ್ಟಿದೆ. ಯಾವುದನ್ನ ನಾನು ಪ್ಯಾಷನ್ ಅಂತ ಮಾಡ್ಕೊಂಡು ಹೋದ್ನೋ ಅದೇ ಇವಾಗ ನನಗೆ ಮಾಡ್ತಾ ಇರೋ ವರ್ಕ್ ಆಗಿದೆ ಇವಾಗ. ಆ್ಯಂಡ್ ಆಫ್ಟರ್ ಕನ್ಯಾದಾನದಲ್ಲಿ ಬಂತು, ಒಳ್ಳೆ ಲೀಡ್ ಇತ್ತು, ಚೆನ್ನಾಗಿದೆ, ಒಳ್ಳೆ ಇದು ಬರ್ತಾ ಇದೆ. ಹೀಗೆ ನನ್ನ ಜೀವನದ ಜರ್ನಿ ನಡೀತಾ ಇದೆ. ಯಾರು ಹೇಳಿಲ್ವಾ ನಿಮಗೆ ನೀನು ಎಷ್ಟು ಒಳ್ಳೆ ಕಲ್ತಿದ್ದಿ, ನರ್ಸಿಂಗ್ ಮಾಡ್ತಾ ಇದ್ದಿ, ಬೇಡ ನೀನು ಯಾಕೆ ಹೋಗ್ತೀಯಾ, ಆ ರೀತಿ ಪ್ರಶ್ನೆ ಏನಾದರೂ ಬಂದಿದ್ಯಾ? ಇಲ್ಲ, ಆ್ಯಕ್ಚುಲಿ ನನಗೆ ಕೆಲವರು ಹೇಳಿದ್ರು, ಅಂದರೆ ನಾನು ಸ್ವಲ್ಪ ಫಾರಿನ್ ಹೋಗೋ ಪ್ಲ್ಯಾನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಕೆಲವರೆಲ್ಲ ನನಗೆ ಹೇಳಿದ್ರು, ಅದು ನಿಮಗೆ ಯಾವಾಗಲೂ ಇದಾಗಲ್ಲ, ಸೊ ನೀನು ಆ್ಯಕ್ಟಿಂಗ್ ಅಂತಲೇ ಹೋಗಬೇಡ, ಈ ಹಾಸ್ಪಿಟಲ್ ಫೀಲ್ಡನ್ನು ಬಿಡಬೇಡ ಅಂತ ತುಂಬ ಜನ ನನಗೆ ಹೇಳಿದರು. ಬಟ್ ಏನು ಗೊತ್ತಾ, ನನಗೆ ಹಾಸ್ಪಿಟಲ್ ಫೀಲ್ಡ್ ಅಂದರೆ ನಾನು ಯಾವತ್ತಾದರೂ ನಾನು ಜಾಬ್ ಮಾಡ್ಬೋದು. ಬಟ್ ಇದರಲ್ಲಿ ಅವಕಾಶ ಒಂದು ಸರಿ ಸಿಕ್ಕಿದ್ದ ನಾವು ಉಪಯೋಗಿಸಿಲ್ಲ ಅಂದರೆ, ಸೊ ಆ್ಯಂಡ್ ಆಫ್ಟರ್ ಇದು ಮತ್ತೆ ನನಗೆ ಸಿಗುತ್ತೆ ಅಂತ ಎಷ್ಟೋ ಜನ ಅವಕಾಶಕ್ಕೋಸ್ಕರ ತುಂಬ ಜನ ಕಾಯ್ತಾ ಇದ್ದಾರೆ. ಸೊ ಅವರಿಗೆ ಎಲ್ಲ ಸಿಗದೇ ಇರೋದು ನನಗೊಂದು ಸಿಕ್ಕಿದೆ. ಸಿಕ್ಕಿದ್ದನ್ನ ನಾನು ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ನಾನು ಅದೇ ಆ ಜಾಬನ್ನು ಸ್ಕಿಪ್ ಮಾಡಿ ಇಲ್ಲಿಗೆ ಬಂದಿದ್ದೀನಿ. ಸೊ ಆ ಜಾಬ್ ಬೇಡ ಅಂತ ಹೇಳಿ ಏನು ಬಂದಿಲ್ಲ. ಫ್ಯೂಚರಲ್ಲಿ ಹಾಗೇನಾದರೂ ಇದ್ದರೆ ನಾನು ಖಂಡಿತ ಮಾಡ್ತೀನಿ. ಇಂಥ ಸಮಯದಲ್ಲಿ ಏನಾಗಬೇಕಂದ್ರೆ ತುಂಬ ನಮಗೆ ಸಪೋರ್ಟ್ ಮಾಡುವವರು ಬೇಕು. ಯಾರು ನಿಮಗೆ ಈ ಸಂದರ್ಭದಲ್ಲಿ ತುಂಬ ಸಪೋರ್ಟ್ ಮಾಡಿದವರು, ಸೌಮ್ಯ ಆಗ್ತದೆ ಹೋಗು ಮಾಡ್ತೀಯಾ ಅಂತ? ಆ್ಯಕ್ಚುಲಿ ನನಗೆ ಇಲ್ಲಿ ನಮ್ಮ ಊರಲ್ಲಿ ಸಪೋರ್ಟ್ ಮಾಡಿರೋದು ನನ್ನ ತಾಯಿ. ನಮ್ಮ ತಾಯಿ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಇದೆ. ತುಂಬ ಆ್ಯಕ್ಚುಲಿ ನನ್ನ ಎಜುಕೇಷನಿಗಾಗಿರ್ಬೋದು ಅಥವಾ ನನ್ನ ಈ ಸಿನಿಮಾ ರಂಗಕ್ಕೆ ಹೋಗೋದು ಅಂದರೆ ಕಿರುತೆರೆಗೆ ಹೋಗೋದ್ರ ಬಗ್ಗೆ ನಮ್ಮ ತಾಯಿಗೆ ತುಂಬಾ ಆಸೆ ಇತ್ತು. ಬಟ್ ಆ ಸಿಚುವೇಷನಲ್ಲಿ ಅಂದರೆ ನಾವು ತುಂಬ ಒಳ್ಳೆ ಇದರಲ್ಲಿ ಐಷಾರಾಮಿಲಿ ಬೆಳೆದವರು ಅಲ್ಲ, ನಾವು ತುಂಬ ಕಷ್ಟದಿಂದನೇ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದನೇ ಬಂದವರು. ಸೊ ಏನಾಯಿತು ಅಂದರೆ ನಮ್ಮಮ್ಮಂಗೆ ನನ್ನ ಮಗಳು ನಂಗೆ ಟಿ ವಿಲಿ ನೋಡಬೇಕು ಅಂತ ಹೇಳಿ ನನಗೆ ತುಂಬ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಆ್ಯಂಡ್ ನಮ್ಮ ಡ್ಯಾಡಿ ಡೆತ್ ಆದಮೇಲೆ ನಮ್ಮ ಅಮ್ಮಂಗೆ ತುಂಬಾ ಕಷ್ಟನೂ ಆಗಿತ್ತು. ಸೊ ಆ ಟೈಮಲ್ಲಿ ನಾನು ಜಾಬ್ ಮಾಡಿದ್ರೆ ನನಗೂ ಇದಿರಲಿಲ್ಲ. ಆ ಟೈಮಲ್ಲಿ ಸೀರಿಯಲನ್ನು ಮಾಡಿಕೊಂಡು ಜಾಬನ್ನು ಮಾಡ್ಕೊಂಡು ಹೋಗ್ತಾಯಿದ್ದೆ. ಆ್ಯಂಡ್ ಸಪೋರ್ಟಿವ್ ಅಂದರೆ ನನ್ನ ಮನೇಲಿ ಎಲ್ಲರೂ, ನನ್ನ ತಮ್ಮಂದ್ರು ಇಬ್ಬರು ತುಂಬ ಸಪೋರ್ಟಿವ್ ಆಗಿ ಮಾಡಿದರು. ಆ್ಯಂಡ್ ನಮ್ಮ ಅಮ್ಮನೂ ಮಾಡಿದರು. ಹಾಗೆಯೇ ನಮ್ಮ ಅಜ್ಜಿನೂ ನಂಗೆ ಸಪೋರ್ಟಿವ್ ಆಗೇ ಇದ್ದರು. ಪಾಪ ಅವ್ರಿಗೆ ಅಜ್ಜಿ ಇವಾಗಲೂ ಹೇಗಿರ್ತಾರೆ, ಅಜ್ಜಿ ಇತ್ತಲ್ಲ ಅದು ಗೊತ್ತುಂಡ ಮಮ್ಮಿನ ಲೆಪ್ಪೇರು ಇಡೇಬಲ್ಲ ಮೂಲ್ತಲ್ಲ ಅಮ್ಮಿ ಬತ್ತಲು ಒಂದು ಏನು ಅಜ್ಜಿ ಹೆಂಗೆ ಕಿಂಜಿಡ್ಲ ಅಮ್ಮೀನ ಲೆಪ್ಪನು. ಸೊ ಅಜ್ಜಿ ಬಲ ಏರು ನಮ್ಮಿಗ್ಗನಾಗಲಿ ಏರೇ ಬರಡು ಅರೆಗೊಂಜಿ ಖುಷಿ ಟಿ ವಿಡು ಅರ್ಪೋದ್ ಕೂತ ಅವಳ ಎನ್ನ ಸೀರಿಯಲ್ ಬರ್ಪುಣಂತ ಪನ್ನಂಡಡೆ ಯಾವ ಆ ಟಿ ವಿದ ಎದುರುಡೆ ಕುಲ್ದಾದಿಪ್ಪುಣ್. ಸೊ ಬಕ್ಕ ಎನ್ನ ಫ್ಯಾಮಿಲಿಡ್ ಮಾತೆಲ್ಲ ಸಪೋರ್ಟ್ ಎನ್ನ ಸುಜಾತಕ್ಕ ಅದಿಪ್ಪಡು ಮಾಮಿಯಾಗ ಮಾತೆಲ್ಲ ಮಂದಿತ್ತೇರು ಬಕ್ಕ ಎನ್ನ ಅಕ್ಕಗೊಂಚೂರು ಅವೇ ಪಂಡೆತ ಆರು ಸುಜಾತ ಎನ್ನ ಮಾಮಿನ ಮಗನ ಬುಡಿತ್ತಿ. ಸೊ ಅರೆಗೊಂತ ಕ್ರೇಜ್ಲ ಇತ್ತಂಡು ಆರೆಂಕ್ ಮಸ್ತ್ ಪಣೋದಿತ್ತಿರಿ ಪೋಲ 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 ಈ ಮನ್ಪುಲ ಅರೆಗ್ ಮಸ್ತ್ ಆರು ಬತ್ತನಲ್ಲ ಓಕೆ ಎನ್ನ ಏನಲ್ಲ ಒಂಜಿ
ಏನಲ್ಲ ಸೀರಿಯಲ್ದ ಕ್ಲಿಪ್ಸ್ ಏನಾಯ್ತನಲ್ಲ ತಕ್ಷಣ ಶೇರ್ ಮನ್ಪುನು ಎಂಕಲ್ಲ ಇಂಚ ಕಸಿನ್ ಪೂರ ಪನ್ಪುನು ಮಂತೊಂದಿತ್ತೆ ಇಂಚ ಮಾತನ್ನೆಲ್ಲ ಸಪೋರ್ಟ್ ಇಂದು ಬಟ್ ಎಂಕ್ ಮುಲ್ಪಡ್ಲ ಯಾನ್ ಕನ್ನಡ ಪನ್ನಡು ಆ್ಯಕ್ಚುಲಿ ನಾನು ಇಲ್ಲಿಗಿಂತನೂ ನನಗೆ ಬ್ಯಾಂಗ್ಳೂರಲ್ಲಿ ತುಂಬ ಸಪೋರ್ಟಿವ್ ಆಗಿ ನೀನು ಮಾಡ್ತೀಯ ಹೀಗೆ ಮಾಡು ಹಾಗೆ ಮಾಡು ನಿನ್ನ ಹತ್ರ ಅಂಥದ್ದು ಮಾಡೋ ಶಕ್ತಿ ಇದೆ ಅಂತ ಹೇಳಿ ನನ್ನನ್ನು ತುಂಬ ನನಗೆ ಸಪೋರ್ಟ್ ಮಾಡಿದಂಥವ್ರು ಯಾರು ಅಂದರೆ ದಾಮಿನಿಯವರು. ಅವ್ರ ಬಗ್ಗೆ ಹೇಳಬೇಕು ಅಂದರೆ ಎಲ್ಲ ಐ ಮೀನ್ ಎಂಥ ಸ್ಟೂಡೆಂಟ್ಸ್ ಬಂದ್ರೂ ಅವ್ರನ್ನ ತಿದ್ದಿ ಎಷ್ಟು ಚೆನ್ನಾಗಿ ಅವ್ರನ್ನ ಒಂದು ಕ್ಯಾಮ್ರಾದ ಮುಂದೆ ತಂದು ನಿಲ್ಲಿಸ್ತಾರೆ ಅಂದರೆ ಓ ಇವ್ರು ಹೀಗೂ ಮಾಡ್ಬೋದು ಅನ್ನೋ ಒಂಥರ ಕ್ಯಾರೆಕ್ಟರಲ್ಲಿ ಮಾತ್ರ ವಿಲನ್, ರಿಯಲ್ ಅಲ್ಲಿ ನಿಜವಾಗಿಯೂ ಇಲ್ಲ. ತುಂಬಾ ಒಳ್ಳೆಯವರು. ಸೀನಿಯರ್ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು, ಸೀನಿಯರ್ ಅವರು ಏನಂದ್ರೆ ಆಕ್ಟಿಂಗ್ ಅಲ್ಲಿ ಒಂದು ಸ್ವಲ್ಪ ಸೀನಿಯಾರಿಟಿ ಏನಿಲ್ಲದೆ ಅವ್ರು ತೋರಿಸೋದಂದ್ರೆ ತುಂಬಾನೇ ಖುಷಿ ಆಗ್ತದೆ. ಆಕ್ಚುಲಿ ನಿಜ ತುಂಬಾ ಸಪೋರ್ಟ್ ಮಾಡ್ತಾರೆ. ಹೊಸ ಕಲಾವಿದರಿಗಂತೂ ಒಂದು ಅವ್ರ ಕೈಯಿಂದ ಏನಾಗುತ್ತೋ ಅಷ್ಟು ಮಾಡ್ಕೊಡ್ತಾರೆ. ಮತ್ತೆ ಯಾರಾದ್ರೂ ಕಷ್ಟದಲ್ಲಿದ್ದಾರೆ ಅಂತಂದ್ರೆ ಅವ್ರು ತಿನ್ನಾಗಿದೆಯೋ ಇಲ್ವೋ ನೋಡಲ್ಲ, ಬಟ್ ತುಂಬ ಹೆಲ್ಪ್ ಮಾಡ್ತಾರೆ. ಆ ವಿಷಯದಲ್ಲಿ ತುಂಬ ಒಳ್ಳೆ ಇದ್ದಾರೆ. ಮತ್ತು ನಮ್ಮ ಪಾರು ಸೆಟ್ಟಲ್ಲಿ ಎಲ್ಲರೂ ಅಷ್ಟೇ ತುಂಬಾ ಒಳ್ಳೆಯವರು. ಅಂದರೆ ಎಲ್ಲರಿಗೂ ಒಂದು ಏನು ಒಂದು ಕನ್ಸರ್ನ್ ತುಂಬಾ ಇದೆ. ಅಂದರೆ ಎಲ್ಲರೂ ಸಪೋರ್ಟಿವ್ ಆಗೇ ಇದ್ರು, ತುಂಬಾ ಸಪೋರ್ಟಿವ್. ನಾವು ಸಹ ಬೆಳಿಬೇಕು, ನಮ್ಮ ಜೊತೆ ಇರೋರು ಬೆಳಿಬೇಕು. ಕರೆಕ್ಟಾಗಿ ಹೇಳಿದ್ರಿ, ಹಾಗೇ ಇದ್ರು, ನಿಜವಾಗಿಯೂ ಹಾಗೆ ಇತ್ತು. ನನಗೆ ನಿಜ ಅದೊಂದು ನನಗೆ ಕಷ್ಟ ಆಗಲಿಲ್ಲ ಆ ಜೀವನ. ನೋಡಿದ್ರಲ್ಲ ವೀಕ್ಷಕರೇ, ಈ ವಾರದ ನಮ್ಮೂರಿನ ಜಾಣೆ ಸೌಮ್ಯ ಆರ್ ಮೆಂಡನ್ ಅವರು ಕಿರುತೆರೆಯಲ್ಲಿ ಆದಂತಹ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ರು. ಇವರ ಜೊತೆ ಇನ್ನಷ್ಟು ಮಾತನಾಡಲಿಕ್ಕಿದೆ. ಕಾರ್ಯಕ್ರಮದಲ್ಲೊಂದು ಪುಟ್ಟ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ವಿರಾಮದ ನಂತರ ಮತ್ತೊಮ್ಮೆ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ನಮ್ಮ ಜೊತೆಗೆ ಇರುವವರು ಕಿರುತೆರೆ ನಟಿ ಸೌಮ್ಯ ಆರ್ ಮೆಂಡನ್ ಅವರು. ಬನ್ನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇಷ್ಟೆಲ್ಲ ಸೀರಿಯಲ್ ಜರ್ನಿ ಬಗ್ಗೆ ಹೇಳಿದ್ದು, ಒಂದು ಆಲ್ಬಮ್ ಸಾಂಗಿಂದ ಶುರುವಾದಂತಹ ಜರ್ನಿ ಕಿರುತೆರೆಗೆ ಬಂದಿದ್ದೀರಾ. ಎಲ್ರು ಯಾರಾದರೂ ನೀವು ಹೋಗುವಾಗ ನೀವು ಆ ಸೀರಿಯಲಲ್ಲಿ ಬರ್ತಿದ್ರಲ್ಲ, ಈ ಸೀರಿಯಲಲ್ಲಿ ಬರ್ತಿದ್ರಲ್ಲ, ಆ ರೀತಿ ಯಾರಾದರೂ ನಿಮ್ಮನ್ನು ಹುಡುಕಿ ಮಾತಾಡಿ? ಇಲ್ಲಿ ತುಂಬ ಕಡೆ ಆಗಿದೆ ನನಗೆ. ಐ ಮೀನ್ ತುಂಬ ಜನ ಮಾತಾಡಿದ್ದಾರೆ. ಸೊ ನನಗೆ ಎಲ್ಲರಿಗೂ ಒಂದು ಆಸೆ ಇರುತ್ತಲ್ವ, ನಾವೊಂದು ಹೀರೋಯಿನ್ ಆಗಬೇಕು, ಇಲ್ಲ ಯಾವುದೊಂದು ಕ್ಯಾರೆಕ್ಟರ್ ಮಾಡಿ ನಮ್ಮನ್ನು ರೆಕಗ್ನೈಸ್ ಆಗಬೇಕು ಅಂತಲೇ ಚಾನಲ್ ಆ್ಯಕ್ಚುಲಿ ಆ್ಯಕ್ಟಿಂಗಿಗೆ ಹೋಗ್ತಾರೆ. ಸೊ ಇಂಥ ಸಿಚುವೇಶನ್ ನಂಗೆ ತುಂಬ ಕಡೆ ನಡೆದಿದೆ. ಎಲ್ಲ ಬಂದು ಕೆಲವರೆಲ್ಲ ಬಂದು ಸೆಲ್ಫಿನೂ ತಗೊಂಡಿದ್ದಾರೆ. ಸೊ ಖುಷಿ ಆಯಿತು. ಟಿವಿಯಲ್ಲಿ ಬರಬೇಕಂತ ಇದ್ದೆ, ನಾನು ಸೈಡಲ್ಲಿ ಬರ್ತಾ ಇದ್ದೆ, ಈಗ ಒಂದು ಫುಲ್ ಸ್ಕ್ರೀನಲ್ಲಿ ಬರ್ತೇನೆ. ಅಮ್ಮನ ಆಸೆ ಈಡೇರಿಸಿದ್ದೇನೆ ಅನ್ನೋದು ಎಷ್ಟು ಖುಷಿ ಇದೆ. ಎಷ್ಟು ಖುಷಿ ಅನ್ನೋದಕ್ಕಿಂತನೂ ನಿಜ ನಾನು ಅಂದ್ಕೊಂಡಿರಲಿಲ್ಲ, ಈ ಕನಸು ನನಸಾಗುತ್ತೆ ಅಂತ ನಿಜವಾಗಿಯೂ ಅಂದ್ಕೊಂಡಿರಲಿಲ್ಲ. ನಮಗೆ ಅದ್ರ ಬಗ್ಗೆ ಏನು ಹೇಳಬೇಕು ಅಂತ ನನಗೆ ನಿಜ ಗೊತ್ತಾಗಲ್ಲ. ಥ್ಯಾಂಕ್ಸ್. ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇದೇ ಥರ ನನ್ನ ಬೆಳೆಸಿ ಅಂತಲೂ ಕೇಳ್ತೀನಿ. ಹಾಗೆಯೇ ಕುಡೊಂಜಿ ಪನ್ನಡ ಅಂಡ ಯಾನು ತುಳು ಇಂಡಸ್ಟ್ರಿಗೆ ಬರೋಡೊಂದು ಎಂಕ್ ಮಸ್ತ್ ಆಸೆ ಉಂಡು. ಟ್ರೈ ಮಂತೊಂದುಲ್ಲೆ ತುಳುಟ್ಲ ಪನ್ನಗ ಕನ್ನಡ ಮಂತ್ ದಾತುಂಡು. ಸೊ ನಾನು ಮರಳಿ ಎಂಕ್ಲ ಊರಿಗೆ ಗೂಡುಗೆ ಬರ್ಕ ವೈಟಾಂಡಲ ಒಂಜೈಟ್ ಮನ್ಪೊಡೊಂದು ಎಂಕ್ ಆಸೆ ಉಂಡು. ಸೊ ಆ್ಯಕ್ಚುಲಿ ಒಂಜಿ ಮೂವಿ ಸ್ಟಾರ್ಟ್ ಮಂದ ಎಂಕಲ್ ಯಾನ್ ಲೀಡ್ ಅದೇ ಮಂತೊಂದುಲ್ಲವೇ ಪಂಡದ ಸುನಿಲ್ ಕತ್ತಲ ಆರು ಬೊಕ ವಿಘ್ನೇಶ್ ಕುಲ ಅಗುಲ್ ಪೂರ ಸೇರ್ದು ಒಂಜಿ ಮೂವಿ ಮಂತೊಂದುಲ್ಲ. ಸೊ ದೇವಿರ್ದಿಲ್ಲ ಕೈ ನಾಪುನ ಗೊತ್ತು ತುಕ್ಕ. ಓಕೆ, ದೇವ್ರ ದೀಪೆರೆ ಎಡ್ಡೆನೆ ಮಲ್ಪೇರೆ ಈತು ಪೂರ ಪಂಡಾರೆ ಒಂದು ಪೂರ ಇರ್ನ ಜರ್ನಿ ಆದಿಪ್ಪು ಒಂಜಿ ಜೀವನದ ಒಂದು ಆಸೆ ಮಲ್ದಿ ನಂಜನ್ನ ಪೂರ ಪುಡ್ತು ಬಾಲ್ಯದ ಬಗ್ಗೆ ಫೋನ್ ಎಂಚ ಬಾಲ್ಯಡ್ ಎಂಚ ಎತ್ತಾರೆ ವಾ ಊರುಡು ಪುಟ್ಟಿಯಾರು ಸರೌಂಡಿಂಗ್ಸ್ ಪೂರ ಎಂಚ ಎತ್ತ ರೈತ ಬಗ್ಗೆ ಬನ್ನಿ. ಓಕೆ, ಯಾನು ಆ್ಯಕ್ಚುಲಿ ಪುಟ್ಟಿನಿ ಮೂಲೆ ಮಣಿಪಾಲಡ್ KMC ಹಾಸ್ಪಿಟಲ್ಡ್. ಬಟ್ ಎನ್ನ ಪುಟ್ಟು ದಾಯ್ಬೊಕ್ಕ ಎನ್ನ ಅಮ್ಮ ನಗಲ್ಪುರ ಎನ್ನ ಮಮ್ಮಿ ನಗಲ್ ನಾವು ಊರಡೆ ಇತ್ತೇರು. ಸೊ ಎಂಕಲ್ ರಿಟರ್ನ್ ಐ ಮೀನ್ ಶೃಂಗೇರಿಗೆ ರಿಟರ್ನ್ ಪೋಯೆ ಎಜುಕೇಷನ್ ಪೂರ ಎನ್ನ ಶೃಂಗೇರಿ ಡ್ಯಾಂಡ್. ಆ್ಯಕ್ಚುಲಿ ದಾದಪ್ಪನೋಡು ಅಂಡ ಎಂಕ ಅವು ಶೃಂಗೇರಿ ಊರು ಎಂಕ ಇನಿಕ್ಲ ಮದೆ ಪರ ಆ ಒಂದಿನ ಅಂಚಿನ ಒಂಜಿ ಮೆಮೊರಿ ದಾಯಿಗೆ ಪನ್ನಾಗ ಅಲ್ಪದ ಜನ ಎಂಕಲ್ನ ಇಲ್ಲಡಿತ್ತಿನ ಸುತ್ತಮುತ್ತ ಜನಕಲ್ ಇತ್ತಿನಗಳು ಎಂಚ ಇತ್ತೇರು ಪನ್ನಗ ಒಂಜಿ ಎಂಕಲ್ ಕುಟುಂಬ ಅಂದೇ ಪನೊಲಿ ಅಂಚ ಇತ್ತ ಪಂಡ ನೆರೆಕರೆ ಪೂರಗಲ್ಲ ಪನ್ನಗ ಎರೆಗಾಂಡಲ ಒಂಜಿ ಹುಷಾರಿಜ್ಜಿ ಪಂದಾಂಡ ಪೂರಗಲ ಬತ್ತೋಟ್ಟಾಪಿನಿ ಎರೆಗಾಂಡಲ ಒರಿಯಾಗ ಬಂಗ ಪಂದಾಂಡ ಪೂರಗಲ ಎರಡನೇ ಇತ್ತಿನೇನು ಕೊರ್ದು ಹೆಲ್ಪ್ ಮನ್ಪನು ಇಂಚ ಇತ್ತಿನ ಊರವು ಯಾನ್ ಇತ್ತಿನ ಊರು ಅಲ್ಪ ಸತ್ಯಪನಡು ಪಂದಾಂಡ ಎಂಕ್ ಆ ಜಾಗ ಬಿಡ್ದು ಬರ್ರೆಗ್ಲ ಮನಸ್ಸಿತ್ತಜಿ.
ಅಂಡ್ ಏನೋ ಮನ್ಪುನು ಬರೋಡ ಏನೋ ಸಿಚುವೇಶನ್ ಅಂಡು ಬತ್ತೆ ಎನ್ನ ಆ್ಯಕ್ಚುಲಿ ಏನು ಸತ್ಯಪನ ಕಾಲೇಜಿಗೆ ಪೂರ ಪೋನಾಗ ಸ್ಕೂಲಿಗೆ ಪೂರ ಪೋನಾಗ ನಮ್ಮ ಮಮ್ಮಿ ಮನ್ಪುನ ಒಂಚೂರು ಪೊಟ್ಟು ಲೇಟ್ ಆಂಡಲ್ಲ ಇನ್ ಕೇಸ್ ಸೊ ಯಾನೇನ ಮಂತುಂದಿತ್ತೆ ಬರಿತಿಲ್ಲಡ್ ಪೋದು ಅಗಲಿಲ್ಲಡ್ ತಿಂಡಿ ತಿಂದು ಪೋಂದಿತ್ತೆ ಯಾನ್ ಪೋತು ಜಿರಲ್ಲ ತಿಂಡಿ ತಿಂದಾನ ಎಂಕ್ ಪೋನಗನೆಲ್ಲ ಎತ್ತಾಪುಂಡು ಸೌಮಿ ತಿಂಡಿ ತಿಂಡಾನ ತಿಂಡಿ ತಿಂದು ಪೋಂದುಲ್ಲ ಅನ್ನಕ್ಕೆ ಏನೋ ಒಂದಿತ್ತೇರು ಎನ್ನ ಇಲ್ಲ ಬರೀಟ್ ಜಮೀಲಕ್ಕ ಬಂದು ಮುಸ್ಲಿಮ್ಸ್ ಇಲ್ಲಿತ್ತನು ಸೊ ಬೇಬಿ ಆಂಟಿ ಅಗುಲ್ ಆದಿಪ್ಪಾಡು ಆ್ಯಂಡ್ ಇಂಚಿಡ್ದು ಸುಶೀಲ್ ಆಂಟಿ ಬಕ್ಕ ಅಂಜಲಿ ಆಂಟಿ ಅಗುಲ್ ಪೂರ ಇತ್ತೇರು ಭಾಗ್ಯಜ್ಜಿ ಅಗುಲ್ ಆದಿಪ್ಪಾಡು ಅಂಚಿಡ ರೇಣುಕ ಆಂಟಿ ಅಗುಲ್ ಪೂರ ಪ್ರತಿಯೊಂದು ಜಿಲ್ಲೆಲ ಪನೋಲಿ ಸೊ ಏರಾಣಲ್ಲ ಎಂಕಲ್ ಅಯ್ಯೋ ಈ ತಿಂಡಿ ತಿಂತ ಜನ ಬಲ ಬಲ ಅಂತ ನಮ್ಮ ಎಂಕಲ್ನಿಲ್ಲ ಡುಂಬು ಇತ್ತದ ಜನ್ರೇಷನ್ ಪೂರೆಲ್ಲ ಫುಡ್ಡು ಮಾರ್ನಿಂಗ್ ತಿಂಡಿ ಬ್ರೇಕ್ಫಾಸ್ಟ್ ಆವಡೆಂದಿತ್ತಾನೆ ಬಟ್ ಎಂಕಲ್ ಅಲ್ಪ ಪೂರ ಅಂಚ ದಾಲ ಇತ್ತಜಿ ಆ್ಯನ್ ಪನ್ಪ ಒಂಚು ಹಳ್ಳಿ ಮತ್ತು ತಿಂಡಿ ಗಿಂಡಿ ಪೂರ ಮಂತೊಂದು ಇತ್ತಿಂದ ಆದ ಇತ್ತಂದಲ್ಲ ಅಫಿಷಿಯಲ್ ಅದು ಮಂತೊಂದಿತ್ತೆ ರಾತೆ ಬೊಂಡ ಏಪಲ ತಿಂಡಿ ಇತ್ತಜಿ ಬಟ್ ಮೀನ್ಸ್ ಇಪ್ಪುಣತೆ ಚಿತ್ರಾನ್ನ ಬಜ್ಜಿಲ ಉಂಡು ಪೂರ ಮಂತೊಂದಿತ್ತೇರಿ ಸೊ ಮಾರ್ನಿಂಗ್ ಅವೇ ಬ್ರೇಕ್ಫಾಸ್ಟ್ ಪುಂಡಿ ರೆಗ್ಯುಲರ್ ಅದ ಒಂದಿತ್ತಂದ್ರೆ ಸೊ ಇಜಿನ ಉಪ್ಪುಲ ಕೈಪುಲ ಮಾರ್ನಿಂಗ್ ಒಣಸೆ ರೆಡಿ ಮಂತೊಂದಿತ್ತೇರ್ ಸೊ ಮಾರ್ನಿಂಗ್ಗೆ ಸೊ ಎಂಕಲ್ ಏನೋ ಮಂತೊಂದಿದ್ದ ಪಂಡ ಅವೇ ಎಂಕಲ್ ಇಲ್ಲಡೋಣಲ್ಲ ಇನ್ನು ಲಾಯ್ಕ್ ಇಜ್ಜಿ ಪಂಡ ಬರಿತಿಲ್ಲ ತಿನ್ ಪೋಂದಿತ್ತೆ ಅಂಚ ಗೊತ್ತುಂಡ ಅಮ್ಮನಗಲ್ ಮನ್ಪನ ಹೊನ್ನಾಗ ಬಟ್ ನಮ್ಮ ಅಟ್ಟಿಲ್ ಮಾತ್ರ ಮಸ್ತ್ ಶೋಕ್ ಮನ್ಪೇರು ಇಂಚ ನಡತ್ತೆ ಇಜ್ಜಿನೆಲ್ಲ ಯಾನ್ ತಿಂದು ಪೋದಿತ್ತನಲ್ಲ ಒಂಜಿ ತುತ್ತುಲಿ ಬತ್ತ ತಿಂದು ಪೋಲ ಪಂದ್ಲೆ ತೊಂದಿತ್ತೆ ನಂಚಿನಾಗಲ್ ಸೊ ಎಂಕ್ ಸತ್ಯ ಪನ್ಪೆ ಎಂಕ್ ಶೃಂಗೇರಿದ ಆ ಬಾಂಡಿಂಗ್ ನನ್ನೆಲ್ಲ ಐಟದು ಪಿತೈ ಬರ್ರಾತಿಜಿ ಏನು ಕಾಲೇಜಿಗೆ ಪೋನಾಗ ಶಾರದಾಂಬ ಟೆಂಪಲ್ ಪೋದ್ ಕೂತ್ಕೊಂಡು ಓದೊಮ್ಮಿನಿ ಅಲ್ಪನೆ ಮಧ್ಯಾಹ್ನ ಒಣಸ್ ಮಂತ ಬರ್ಪಿನಿ ಆ ಮೆಮೊರೀಸ್ ಮಾತ್ರ ಮದಪ್ಪರಿಗೆ ಇಜಿ ಸತ್ಯ ಶಾರದನ ಆಶೀರ್ವಾದ ಖಂಡಿತ ಖಂಡಿತ ಅಂಚ ಶೃಂಗೇರಿ ಹಿಡಿದು ಉಡುಪಿಗೆ ಬರ್ತಾರೆ ಉಡುಪಿಗೆ ಬತ್ತೆ ಜಾಬ್ ಬಂದ್ರಿ ನಾನು ಉಡುಪಿಗೆ ಬರ್ತೀನಿ ಅವೇ ಪಂಡೈತೆ ಮುಲ್ಪ ಒಂಜಿ ಹಾಸ್ಪಿಟಲ್ ವರ್ಕ್ ಮಾಡ್ತೊಂದಿತ್ತೆ ಆ್ಯಕ್ಚುಲಿ ಅಲ್ಪಲ ಮಸ್ತ್ ಎನ್ನ ಏನು ಓಲ್ಕೊಂಡಲ್ಲಿ ಎಂಕ್ ಬೇಜಾರಾತು ಜಿಪ್ಪನಾಗ ಎನ್ನ ಸುತ್ತ ಇತ್ತಿನ ಜನಕ್ಕೆ ಲಾತಲ ಹಾಕಿತ್ತೇರು ಮಸ್ತ್ ಖುಷಿ ಆಂಡೆ ಎಂಕ ಅಲ್ಪಡ್ದು ಎಂಕ್ ಅಲ್ಪಲ ಸಪೋರ್ಟಿವ್ ಅದೇ ಇತ್ತೇರು ಪೋಲ ಆ್ಯಕ್ಟ್ ಮನ್ಪ್ಲ ಈ ಮಲ್ಲ ಪುದರ್ ಬರಡು ಪೋಲ ಅನ್ನೊಂದು ಪನೊಂಡಿತ್ತೇರು ಎಂಕಲ್ನ ಇತ್ತಿಗೆ ನೊಟ್ಟು ಅಲ್ಪ ಸುಧಾ ಸಿಸ್ಟರ್ ಪಂದ ಅಲ್ಪದ ಇನ್ಚಾರ್ಜ್ ಇತ್ತೆಲ್ಲ ಟಚಲ್ಲಿ ಹಾಸ್ಪಿಟಲ್ ಪನೋಡು ಪಂದಾಂಡ ಅಲ್ಪದ ಮೆಮೊರೀಸ್ ಮಸ್ತ್ ಉಂಡು ಎನ್ನ ಕ್ಲೋಸ್ ಫ್ರೆಂಡ್ಸ್ ಇತ್ತೇರಲ್ಪ ಪಂಡ ಇನಿಕ್ಲ ಏನೊಟ್ಟು ಟಚ್ ಡಿಪ್ಪು ನಂಚಿನ ಅಂಜಿ ಬೆಸ್ಟ್ ಫ್ರೆಂಡ್ಸ್ ಅಲ್ಲೇರ ವಿದ್ಯಾ ದಿಪ್ಪಡು ಸುಮಿತ್ರಾ ದಿಪ್ಪಡು ಅಗಲ್ಪುರ ಎಂಕ್ ಇನಿಕ್ಲ ಏನೋ ಟಚ್ ಅಲ್ಲೇರ ಎಂಕಲು ಎಂಚಾಯ್ತ ಪಂಡ ಮೆಗ್ದಿಪಲ್ಲಿ ಅಂಚಾಯ್ತ ಅದನ್ನ ಸೀರಿಯಸ್ಲಿ ಎಂಕ ಮದಪರ ಅವಂದಿನ ಫ್ರೆಂಡ್ಸ್ ದೇವೇರ್ ಕೊಡ್ತಿನ ಒಂಜಿ ಪಂಡ್ಪೆರತ್ತೆ ಇಸ್ ಗಾಡ್ ಗಿಫ್ಟ್ ಅಂಚಾಯ್ತ ಸೊ ಇತ್ತೆಲ್ಲ ಉಲ್ಲ ಬಟ್ ಆಗಲೇ ಅವ್ರತಿಗೆ ಮದುವೆ ಮಾಡ್ದು ಸೊ ಆಲಲ್ನ ಲೈಫ್ ಅಡೆ ಬಿಸಿ ಬಟ್ ಆಲ ಲೈಫ್ ಅಂಚ ಪಂಡ್ರೆಗ ಅಪ್ಪುಜಿ ದೇಪನ್ನಾಗ ಏಪಲ ಊರಿಗೆ ಬತ್ತನ ಬಲ ಅಂದೆಲ್ಲ ಎತ್ತೊಂದು ಇಪ್ಪಲು ಯಾನ್ ಬಿಸಿ ಆತ ಎಂಕ್ ಬತ್ತದ ಮೂಲ ಇಪ್ಪರೆಗ್ಲ ಜಾಸ್ತಿನ ಇಪ್ಪುಜಿ ಅನ್ಸಿದ ರಿಟರ್ನ್ ಪೋಪೆತ ಅಂಚ ಇಂಚ ಕೂಡ ನಡತೊಂದುಂಟು ಓಕೆ ಬಾಲೆಲ್ಲ ಉಂಡು ಬಾರಿ ಕ್ಯೂರಿಯಾಸಿಟಿ ಉಂಡು ಶೃಂಗೇರಿ ಶಾರದಮ್ಮನ ಟೆಂಪಲ್ ಎದುರು ಓದೊಂದಿತ್ತಿನಾರು ಒಂಜಿ ಖಾಸಗಿ ಆಸ್ಪತ್ರೆ ಬೇಲೆ ಮಲ್ತದೆ ಇತ್ತು ಒಂಜಿ ಸೀರಿಯಲ್ ನಟಿ ಅದು ಇಲ್ಲಾರ ಮಸ್ತ್ ಒಂಜಿ ಈರೆನ್ನಿ ನಂಚಿತ್ನ ಒಂಜಿ ಕಾರ್ಯ ಎಲ್ಲ ಆವೊಂದುಂಡು ಒಂಜಿ ವೇಳೆ ಈರು ಸೀರಿಯಲ್ ನಟಿ ಆದಿಪ್ಪಂದೆ ಕುಲ್ದಿತ್ತಾನಡ ಏನಂದೆ ಏರ್ನ ಹಾಸ್ಪಿಟಲ್ ಜಾಬೇ ಮಲ್ತೊಂಪೊಂದಿತ್ತು ಅಂಚನೆ ಆತುವದನ ದೇಪನ್ನಗೆ ಏನು ಪಿದ ಎಲ್ಲ ಪೋತಾಯ ಊರುಡೈತುದ್ವೆನದನ ಪಿದೈ ಪೋಪುನ ಸಿಚುವೇಶನ್ ಎಂಕ್ ಬರ್ರೆಗ್ಲ ಬೈದಾಯನ ದೇಪನ್ನಗ ಎಂಕ್ ಮೂಲೆ ಜಾಬ್ ಮಂತನುಲ್ಲ ಪನ್ನಗ ಊರುಡೆ ಇಪ್ಪತ್ತು ಕೊಂಚ ಮದುವೆ ಅದು ಒಂಜಿ ಜೋಕುಲ್ ಅದು ಲೈಫ್ ಸೆಟಲ್ ಆದಿತ್ತದು ಅದನ ಆಯ್ತ ಬಗ್ಗೆ ಇಂಟ್ರೆಸ್ಟ್ ಆಯ್ತದ ಅಂತ ಅಂಚ ಈರು ಸೌಮ್ಯ ಪನ್ನಗ ಒಂಜಿ ಆ್ಯಕ್ಟರ್ ಅದು ನಟಿ ಅದು ಎಂಕ್ಲು ಓ ಕ್ಯಾರೆಕ್ಟರ್ ನನ್ನ ಬೈಕೊಲಿ ಮೆರೆಡ್ದು ಒಂದು ಕ್ಯಾರೆಕ್ಟರ್ ಒಂಜಿ ಎಡ್ಡೆ ಅದು ಬರು ಪನ್ಪಿನಾಂಡ ಆ್ಯಕ್ಚುಲಿ ನಾನು ಪಂಡೈತೆ ಕಡೆ ಎಂಕ್ ತುಳುನಾಡೋಡು ಒಂಜಿ ಹೀರೋಯಿನ್ ಅದು ಮನ್ಪೊಡು ಎಂಕ ಒಂಜಿ ಲೀಡ್ ಅದು ಮಂತದು ಎನ್ನ ಊರುಡು ಒಂಜಿ ಕೀರ್ತಿ ನನ್ನಲ್ಲ ಕೊನೋಡು ಪನ್ಪಿನ ಒಂಜಿ ಆಸೆ ಉಂಡು ಸೊ ಎಂಕವ್ವೆ ಓಕೆ ಅಪ್ಪ ತುಳುನಾಡು ಈರು ಬರೋಡು ಪಂದೀರೆ ಒಂಜಿ ಇಪ್ಪು ನಂಚಿನ ಆಸೆ ಈರ್ನ ಒಂಜಿ ಪಂಡ ಕ್ಯಾರೆಕ್ಟರ್ ಈರು ಒಂಜಿ ಮಲ್ಪ ನಂಚಿನ ಕ್ಯಾರೆಕ್ಟರ್ ಓ ಮಸ್ತ್ ಎಡ್ಡೆ ಅದು ಬರ್ಪುಂಡು ಒಂದೊಂಜಿ ಕ್ಯಾರೆಕ್ಟರ್ ಯಾನೊಂಜಿ ಎಡ್ಡೆ ಮಲ್ಪುವೆ ಪಂದ್ ಪನ್ಪಿನ ಕಲಾವಿದಗೂ ಓ ಕ್ಯಾರೆಕ್ಟರ್ ಕೊರಡಲ್ಲ ಆಪುಜಿ ಪಂದಿಜ್ಜಿ ಪೂರಲ ಮಲ್ಪೊಡೆ ಪನ್ನಗ ಓ ಕ್ಯಾರೆಕ್ಟರ್ ಕೊರಡಲ್ಲ ಮನ್ಪೆ ಬಟ್ ಎಂಕು ಇಂಟ್ರೆಸ್ಟ್ ಇಪ್ಪುಂದಾದ ಪಂಡ ಈ ಐ ಥಿಂಕ್
ಈ ದೇವೇರ್ನ ಬರೋ ನೋಡದೆ ಸೀರಿಯಲ್ಸ್ ಕೂಡ ಸೊ ಐತ ಬಗ್ಗೆ ಅಂತ ಪೌರಾಣಿಕ ಪೌರಾಣಿಕದ ಸೊ ಐತಾನೆ ಇಂಕ್ ಇಂಟ್ರೆಸ್ಟ್ ಜಾಸ್ತಿನೇ ಉಂಟು ಸೊ ಐಟ್ ಹೋಗೊಂಡಲ್ಲ ಒಂಜಿ ಎಡ್ಡೆ ಕ್ಯಾರೆಕ್ಟರ್ ಮಾಡ್ಕೊಡೋಂದಲ್ಲ ಓಕೆ ಪೌರಾಣಿಕ ಕತೆಡ್ ತೂಕ ನೆಕ್ಸ್ಟ್ ಟೈಮ್ ಈರೆಗ ಅಂಚಿನ ಆಪರ್ಚುನಿಟಿ ಎಲ್ಲ ತೆಗಡು ಬಂದು ಎಂಕುಲಕ್ಕೆ ಏನುವ ಈರ್ ಪನ್ನಿನದಾಗ ಈರು ಒಂಜಿ ಆಕ್ಟರ್ ಬೇತೆ ಆಕ್ಟರ್ ಅವರ ಆಕ್ಟ್ರೆಸ್ ನಕ್ಲೆ ತೂವನಕ ಮುಕ್ಕುಲ್ನೆ ಕಮಲ್ ಪೊಡಿಜಿನ ಮುಕ್ಕುಲ್ನು ಟೆಂಕ ಆಕ್ಟ್ ಮಲ್ಪರ ಚಾನ್ಸ್ ಇಕ್ಕೊಡು ಪಂಡು ಒಂಜಿ ಏರಾಂಡಲ್ ತಿಕ್ಕ ದಿನ ಉಂಡತ್ತು ನನ್ನ ಆಸೆ ಉಂಡ ಮಲ್ಪೊಡು ಪನ್ಪಿನ ಒಂಜಿ ಜನ ತೂಣ ಆ್ಯಕ್ಚುಲಿ ನಾನು ಫಸ್ಟ್ ಆಫ್ ಆಲ್ ಪನ್ನಡು ಪನ್ನಡ ಯಾನು ಸುದೀಪ್ ಸರ್ನ ಬಿಗ್ ಫ್ಯಾನ್ ಯಾನು ಇಂಡಸ್ಟ್ರಿಗೆ ಪೂರ ರೀಸನೇ ಆ್ಯಕ್ಚುಲಿ ಸುದೀಪ್ ಸರ್ ಪನ್ನೋಲಿ ಯಾನ್ ಎತ್ ಮಲ್ಲ ಫ್ಯಾನ್ ಪಂಡ ಎರಡ್ಲ ಪಂಡ ತೀರಂದು ಆತ್ ಮಲ್ಲ ಫ್ಯಾನ್ ಯಾನರ್ನ ಸೊ ಆ್ಯಕ್ಚುಲಿ ಎಂಕೊಂಚ ಇನ್ಸ್ಪಿರೇಷನ್ ಆರಾದಿಪ್ಪೊಲಿ ಆ್ಯಂಡ್ ಪಂಡೈತೆ ಬೊಕ್ಕ ವಿನಿಯಮ್ಮ ಬೊಕ್ಕ ದಾಮಿನಿ ಅಗಲ್ ಪೂರ ಕ್ಯಾರೆಕ್ಟರ್ ಐ ಮೀನ್ ಸೀತಾರಾಕ್ ಅಗಲ್ ಪೂರ ಒಂಜಿ ಕ್ಯಾರೆಕ್ಟರ್ ಆ್ಯಕ್ಟಿಂಗ್ ಮನ್ಪುನ ಒಂದು ಪೂರ ತೂನಗ ಎಂಕೊಂತಾರ ಮೀನ್ಸ್ ಅಗಲ್ಲಕ ಏಪ ಮನ್ಪುನು ಅಗಲ್ಲಕ ಯಾನ್ ಎಂಚ ಆ್ಯಕ್ಟ್ ಮನ್ಪುನು ಮಗುಲಿ ಎಂಚಿನ ಈತ ಮಲ್ಲ ಲೀಸ್ಟ್ ಕೊರೊಂಡಲ್ಲ ಎಂಚಿನ ಆ್ಯಕ್ಟ್ ಮಂತಂ ಪೋಪೇರು ಪ್ರತಿ ಊರಿಲ್ಲ ಎಂಚ ಆ್ಯಕ್ಟ್ ಮಂತಂ ಪೋಪೇರು ಯಾನ್ ಏಪಲ್ಲ ಎನ್ನು ವಿಷ ಮೊಗಲ್ಲಕ ಏಪ ಯಾನ್ ಅಂಚ ಆಪಿನಿ ಬೊಕ್ಕ ಅಲ್ಪ ಸುಮಮ್ಮ ಸಾವಿತ್ರಿ ಪನ್ಪುನ ಕ್ಯಾರೆಕ್ಟರ್ ಬರ್ಪುನ ಆರು ಸಿಂಗರ್ ಆ್ಯಕ್ಚುಲಿ ಬಟ್ ಆರು ಅಲ್ಪ ಬತ್ತ ಆ ಕ್ಯಾರೆಕ್ಟರ್ ಮಂತೊಂದುಲ್ಲೇರು ಬಟ್ ವಿನಯಮಲ ಆದಿಪ್ಪೊಲಿ ಸಿಂಗರ್ ಬಟ್ ಅಗಲ್ ಸಿಂಗಿಂಗ್ ಮಂತೊಂದ್ಲ ಒಂಜಿ ಆ್ಯಕ್ಟಿಂಗ್ ಪನ್ ಎಂಕಲೆಗು ಈತ ಪದ್ಯ ಪನ್ಲ ಪಂಡ ಯಮ್ಮಗ್ ಬಿಡ್ದು ವಲ್ತು ಪೋಪೆ ಎಂಕ ಅಪ್ಪುಜಿ ಸಿಂಗ್ ಮನ್ಪರೆ ಸೊ ಅಂಚ ಅಗಲ್ ಪೂರ ಎಂಚ ಮನ್ಪೇರ್ ಅತ್ತಂದು ಯಾನು ಆ್ಯಕ್ಟಿಂಗ್ ಕೊಡು ಆ್ಯಕ್ಟಿಂಗ್ ಅಂಚಿದವು ಸೊ ಎಂಕುಲ್ಲ ಅಂಚನೆ ಆವಡು ಪನ್ಪಿನ ಒಂಜಿ ಆಸೆ ಓಕೆ ನಮ್ಮೊಟ್ಟು ಇತ್ತಿನಕ್ಲಿನೇ ತೂದು ನಮ್ಮ ದುಂಪೋಡು ಬಂದ ಆಸೆ ಓಕೆ ಈತ್ ಮಾತಾಡು ಮಸ್ತ್ ಸೀರಿಯಲ್ದ ಆಪರ್ಚುನಿಟಿ ತಿಕ್ಕಂಡು ನನ್ನ ಇರ್ನ ಕೈಟ್ ಬರ್ಪುನ ಅಂಚಿತ್ ನೋಡಲ್ಲ ಪ್ರಾಜೆಕ್ಟ್ ವರ್ಕ್ ಮಿನಿ ಉಂಡೆ ಇಜ್ಜಿ ಒಂಜಿ ಆ್ಯಕ್ಚುಲಿ ಸಿಂಪಲ್ ಸುನಿ ಫೇಮಸ್ ಸರ್ ಇರುತ್ತೆ ಸಿಂಪಲ್ ಸುನಿ ಸರ್ ನೊಟ್ಟು ಒಂಜಿ ಒಂದು ಸರಳ ಪ್ರೇಮ ಕತೆ ಸೊ ವಿನಯ್ ರಾಘವೇಂದ್ರ ರಾಜ್ಕುಮಾರ್ ಸರ್ ನಮಗೆ ಇರುತ್ತೆ ಆರು ಬೊಕ್ಕ ವಿಕ್ರಮ್ ಮೂವಿದ ಹೀರೋಯಿನ್ ಅಗಲ್ ಪೂರ ಲೀಡ್ ಆದ್ ಮಂತೊಂದಿತ್ತೇನೆ ಒಂಜಿ ಮೂವಿಡ್ ಎಂಕ್ ಒಂಜಿ ಎಡ್ಡೆ ಕ್ಯಾರೆಕ್ಟರ್ ಬತ್ತಂಡು ಸೊ ಅರ್ನ ಡೈರೆಕ್ಷನ್ ಅಡಿ ಯಾನೊಂಜಿ ಮಂತೊಂದುಲ್ಲೆ ಪಂಡ ಒಂಜಿ ಖುಷಿನೇ ಅಂಚಿನ ಒಂಜಿ ಮಲ್ಲ ಡೈರೆಕ್ಟರ್ ಸೊ ಯಾನ್ ಐಟ ಒಂಜಿ ಎಲ್ಲಿಯ ಪಾತ್ರ ಬತ್ತಂಡು ಎಡ್ಡೆ ಇತ್ತಂಡು ಸೊ ಮಂತ್ ಬೈದೆ ಸೊ ನನ್ನ ತೆಂಕ್ ಅಂಚನೆ ತಿಕ್ಕಡು ಬಂದು ಐ ಮೀನ್ ಅರ್ನ ಡೈರೆಕ್ಷನ್ ಅಡೆ ತಿಕ್ಕಂಡಲ್ಲ ಆಗಿತ್ತು ಪಂಡದು ಅನ್ಕೆ ನಾವು ಓಕೆ ಈತ ಪೂರ ಎನ್ನ ಒಂಜಿ ಲೈಫ್ದ ಎಕ್ಸ್ಪೀರಿಯನ್ಸ್ ಪಂಡರ ಒಂಜಿ ಒಡೆಗಾಂಡಲ ಪೋಯಿನದಾಗ ಒಂಜಿ ಸಂಘ ಸಂಸ್ಥೆಲ ಅವಾರ್ಡ್ ಓಣದ ಒಂಜಿ ಪ್ರಶಸ್ತಿ ತಿಕ್ಕು ಸಹಜ ಅಂಚಿನ ಮಿನಿ ಏನಲ್ಲ ಅವಾರ್ಡ್ ಎರೆಗಂಜಿ ನೆಚ್ಚಿನ ಎನ್ನ ಈ ಕಾಟಿಟ್ಟು ತಿಕ್ಕಿದಿನ ಅಂಚೆ ಸನ್ಮಾನಕ್ಕೆ ಮಸ್ತ್ ಒಂಜಿ ಮೆಮೊರಿ ಒಂದು ಅಂಚನ ಆಯ್ತು ನಾನು ಆ್ಯಕ್ಚುಲಿ ಒಂಜಿ ಪನ್ನಡು ಒಂದಾಂಡ ಯಾನ್ ನನ್ನಲ್ಲ ಆತು ಉಂಡೆಕ್ ಪೋತು ಜಸ್ಟ್ ಯಾನ್ ಇತ್ತೆ ಗ್ರೋ ಅಪ್ ಆವೊಂದುಲ್ಲ ಆತೆ ಬಟ್ ಎಂಕ್ ಸನ್ಮಾನ ತಿಕ್ಕೋನ ಇಟ್ಲ ಜಾಸ್ತಿ ಎಂಕ್ ಎನ್ನ ಊರ್ದಾಗಲು ಏನನು ಐ ಮೀನ್ ಎನ್ನು ಎನ್ ಕಣ್ಣೆದು ತೂದು ಪುಟ್ಟಿನ ಬಾಲೆ ಒಂಜಿ ಈತ್ ಮಲ್ಲ ಅದನ್ನ ಮಂತಂಡತ ಪಂದಾಗಲು ಒಂಜಿ ಬಾಯಿಡು ಪಂಡೆರಡೆ ಎಂಕ್ ಅವೇ ಸನ್ಮಾನ ಮಂತಿಲಾಕ ಎಂಕ್ ಬೊಕ್ಕ ಆಯ್ತ ಬಗ್ಗೆ ದಾಲ ಒಂದಿಜ್ಜಿ ಯಾನ್ ಈ ಸನ್ಮಾನ ಗೆತ್ತೊಮ್ಮನ ಎನ್ನ ಒಂದು ಆ್ಯಕ್ಚುಲಿ ಒಂದು ಹತ್ತು ದೇಪನ್ನಗ ಅವ್ರಿ ಸನ್ಮಾನ ಗೆತ್ತೊಂಡು ಒಂದು ಅಂಡ್ರಡ ಸೊ ಆಯ್ಗ ಆಯ್ನನೇ ಒಂಜಿ ಆ ಯೋಗ್ಯತೆ ಬೋಡು ಸೊ ಪನ್ನಗ ಅಂಚತ್ ಯಾನ್ ನನ್ನಲ್ಲ ಆಯ್ನಾತು ಮಂತದ್ದು ಇತ್ತೇನೆ ಎಂಕ್ ಸನ್ಮಾನ ಕೊರ್ದು ಯಾನ್ ಮಲ್ಲ ಜನ ಪನ್ಪಿನ ಎಂಕ್ ಅಂಕರ ಬರ್ರೆವಲ್ಲಿ ಸೊ ಅವ್ರ ಟೈಮ್ ಉಂಡು ಬರ್ಪುಂಡು ಅಂಚ ಸನ್ಮಾನ ಆತಜಿಂದಿಜ್ಜಿ ಕೆಲವು ಕಡೆ ಒಂಜಿ ಕಡೆ ಆತನ್ ಬಟ್ ಅವು ಪನೊಂಬಿನ ದಾಲ ಬಡ್ಚಿ ಅಂಚ ಓಕೆ ಎರಡ ಪಾತೆರ್ದು ಖುಷಿ ಅಂಡ್ ಮಸ್ತ್ ಇರ್ನ ಒಂಜಿ ಲೈಫ್ದ ಜರ್ನಿದ ಒಂಜಿ ಎಕ್ಸ್ಪೀರಿಯನ್ಸ್ ಅನುಭವನ ಎಂಕಡ ಪಂಡರ ಕಡೆಕಾದ ವೀಕ್ಷಕರಿಗೆ ರೆಗಾಣಲ ಕಲಾವಿದೆ ಆವೋಡು ಯಾನ್ಲ ಒಂಜಿ ಕರುನಾಡಿಗೆ ಪೋವೋಡು ಪನ್ಪಿನಕ್ಲೆಗಿತ್ತೇನೆ ಅಂಚನಕ್ಲೆಗೆ ಏನ ಪನ್ಪರೇರು ಆ್ಯಕ್ಚುಲಿ ನಿಗಲ್ ಮಾತೆಲ್ಲ ತೂಪಿನ ಅಂಚಿನ ಲಕ್ಕ ಪಣ್ಣಗ ಕ್ಯಾಮರದ ಎದುರು ಐ ಮೀನ್ ಪಿರೌಡಿ ಏನ ಪಾತೆರ್ವೇರು ಅಂಚ ಎಂಕಲಿಗೆ ಪೂಜಿ ಪನ್ನಗ ಕ್ಯಾಮರದ ಎದುರುಗ್ ಬತ್ತದು ಉಂತಿ ಬೊಕ್ಕನೆ ಗೊತ್ತು ಐತ ಒಂಜಿ ಬೆಲೆದಾದ ಐಕೊಂಜಿ ಏತು ಮಲ್ಲ ಗೌರವ ಉಂಡು ಪಂಡದು ಸೊ ಮಾತ್ರೆಗಳ ಐತೆ ಪನ್ಪಿನಿ ಕಲೆನ ಕಲ್ತದು ಪೋಡು ಈತ ಯಾನ ಅಂಡಲ್ಲ ಆತೆ ಒಂಜಿ ಕಲೆನ ಕಲ್ತದು ಐಕೊಂಜಿ ಗೌರವ ಕೊರ್ದು ದುಂಬು ಪೋಡು ಸೊ ಒವೆನ್ಲ ಐ ಮೀನ್ ನೆಗ್ಲೆಕ್ಟ್ ಮಂತದ್ದು ಆಯ್ತಾ ಫ್ಯಾಷನ್ಗೋಸ್ಕರ ಪೋಂದುಲ್ಲೆ ಪಂಡಿರ ಪೊರ ಬಲ್ಲಿ ಕಲೆಕ್ ಗೌರವ ಕೊರ್ದು ಅವಕ್ಕೆ ಒಂಜಿ ಐತಾನೆ ಒಂಜಿ ಕಿಂಜ ಪನ್ಪೆ ಎಂಕುಲು ಆ್ಯಕ್ಟಿಂಗ್ ಮನ್ಪೊಡು ದುಂಬು ಎಂಕುಲು ಒಂಜಿ ಮೋನೆಗ್ ಮೇಕಪ್ ಮನ್ಪ ಸೊ ಆ ಮೇಕಪ್ ಮನ್ಪೊಡಲ್ಲ ಐತಾನೆ ಆಯ್ನ ಒಂಜಿ ಏತ್ ಉಂದುಂಡು ಗೌರವ ಉಂಡು ಪಂಡ ಕೈ ಮುಗ್ಗಿದ ನಮಸ್ಕಾರ ಮಂತದ್ದು ಎಂಕಲ್ ಐತ ಮಿತ್ತು ಎದುರು ಕುಲ್ಲುವ ಸೊ ದಾಯ ಕುಲ್ಲುವ ಪನ್ನಗ ಎಂಕಲೆಗ ಐತ ಮಿತ್ತಿಪ್ಪನ ಗೌರವ ಅವು ಎಂಕು ಒಲಿಂಡ
ಯಾನ್ ಎದುರು పోదు కరెక్ట్ అని మనపోలే ఏం పొర్లు తోజున మాత్ర మన పరెగాపిని సో ಅವು పొర్లు తోಜುಡು పంದು ಪಾಡಂಬ ಐಕೆ ಇಂಕುಲು ಏತು ಗೌರವ ಕೊರ್ಬ ಅಂಚೆನೆ ಒಂಜಿ ಕಲೆಕ್ಲ ಅಂಚನೆ ಗೌರವ ಕೊರ್ದು ಆ ಕಲೆಕ್ ಬೆಲೆ ಕೊರ್ದು ಮಾತಿರ್ಲ ಐತ ಬಗ್ಗೆ ಇಂಟ್ರೆಸ್ಟ್ ತೋಚ್ಪಾಲೇನು ಪಂದು ಕೇನೋ ಮಸ್ತ್ ಖುಷಿ ಅಂಡ್ ಎರಡಪ್ಪಂದು ಕೆಲವೊಂದು ವಿಚಾರಲ್ಲಿ ನಮಕ್ಲ ಗೊತ್ತಿತ್ತು ಜಿ ಅದನ್ನು ಪಂಡರ ಕೊನೆಯದಾಗಿ ಎಲ್ಲ ಕರ್ನಾಟಕದವರಿಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ನಾನು ಎಲ್ಲರಿಗೂ ಹೇಳೋದೇನು ಅಂದರೆ ನಿಮ್ಮೂರಲ್ಲಿ ಒಂದು ಪ್ರತಿಭೆ ಇದೆ ಅಂದರೆ ಅದನ್ನು ಗುರ್ತಿಸ್ಬೇಕು. ನಮ್ಮೂರಲ್ಲೇ ಇರೋ ಪ್ರತಿಭೆನ ಊರಿನವರೇ ಗುರ್ತಿಸಿಲ್ಲ ಅಂದರೆ ಹೇಗೆ? ಆ್ಯಕ್ಚುಲಿ ಆ ಊರಿಂದ ಅಥವಾ ಜನತೆಯಿಂದ ಒಂದು ಸಪೋರ್ಟ್ ಸಿಕ್ಕಿದ್ರೆ ಮಾತ್ರ ಆ ಪ್ರತಿಭೆ ಹೊರಗಡೆ ಹೋಗಿ ಇನ್ನೂ ಬೆಳೆಯೋಕ್ಕೆ ಸಾಧ್ಯ. ಎಲ್ಲ ಕಲಾವಿದರಿಗೂ ನಾನು ಎಲ್ಲ ಕಲಾವಿದರಿಗೂ ಸಪೋರ್ಟ್ ಮಾಡಿ ಹಾಗೇನೆ ಈ ಚಿತ್ರರಂಗ ಆಗಿರ್ಬೋದು, ಕಿರುತೆರೆ ಆಗಿರ್ಬೋದು, ಹಾಗೇನೆ ಡ್ರಾಮಾ, ನಾಟಕ, ನನಗೂ ಡ್ರಾಮಾ ಮಾಡಬೇಕು ಅಂತ ತುಂಬಾ ಆಸೆ ಇದೆ. ಫ್ಯೂಚರಲ್ಲಿ ನಾನು ನೋಡ್ತೀನಿ. ಸೊ ಈ ಬಣ್ಣದ ಬದುಕಲ್ಲಿ ಬದುಕ್ತಾ ಇರುವಂಥ ಎಲ್ರಿಗೂ ನಿಮ್ಮ ಆಶೀರ್ವಾದನ ಯಾವತ್ತೂ ಇಟ್ಟಿರಿ, ಹಾಗೇನೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಓಕೆ, ತುಂಬಾ ಥ್ಯಾಂಕ್ಸ್. ನೋಡಿದ್ರಲ್ಲ ವೀಕ್ಷಕರೇ, ಈ ವಾರದ ನಮ್ಮೂರಿನ ಜಾಣೆ ಸೌಮ್ಯ ಆರ್ ಮೆಂಡನ್ ಅವರು ಬಣ್ಣದ ಬದುಕು ಯಾವ ರೀತಿ ಇರ್ತದೆ, ಅವರು ಯಾವ ರೀತಿ ಕಷ್ಟಗಳನ್ನು ಪಡ್ತಾರೆ, ಎಷ್ಟು ಇಷ್ಟಪಟ್ಟು ಹೋದರು, ಅದರ ತೆರೆಯ ಹಿಂದಿನ ಕಷ್ಟಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರು, ಅದರ ಜೊತೆಗೆ ಅನುಭವಗಳನ್ನು ಕೂಡ ಹೇಳಿದರು. ಆ ಮುಂದಿನ ವಾರ ಇಂಥದ್ದೇ ಒಂದು ಅದ್ಭುತವಾದ ಜಾಣೆಯೊಂದಿಗೆ ನಾನು ನಿಮ್ಮ ಕೃತಿ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.